ಕೋರ್ತಾ ಇದ್ದೇನೆ. ಮಾರ್ಕ್ ಶರ ಅವರು ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಬೇಕು. ಜಾಸ್ತಿ ಮಾಡಲ್ಲ ಸರ್, ಜಸ್ಟ್ ಬೇಸಿಕ್. Great, standard is sit down. ಮುಖ್ಯ ಅತಿಥಿಗಳಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕುಮಾರಿ ಸೌಜನ್ಯ ಅವರು ಬಂದು ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಂತ ಇದ್ದಾರೆ. ಪ್ರಥಮ ತುಲಾ ವಂದಿತೋ ಕೃಪಾಲ, ಪ್ರಥಮ ತುಲಾ ವಂದಿತೋ ಕೃಪಾಲ, ಗಜಾನನ ಗಣರಾಯ, ಪ್ರಥಮ ತುಲಾ ವಂದಿತೋ ಕೃಪಾಲ, ವಿಘ್ನ ವಿನಾಶಕ ಗುಣಿಜನ ಪಾಲಕ, ವಿಘ್ನ ವಿನಾಶಕ ಗುಣಿಜನ ಪಾಲಕ, ದುರಿತ ತಿಮಿರ ಹಾರಕ, ದುರಿತ ತಿಮಿರ ಹಾರಕ, ಸುಖ ಕಾರಕ ತು ದುಃಖ ವಿದಾಯಕ, ಸುಖ ಕಾರಕ ತು ದುಃಖ ವಿದಾಯಕ, ತುಜ ತುಜ ಸಾರಕ, ವಕ್ರತುಂಡ ಬ್ರಹ್ಮಾಂಡ ನಾಯಕ, ವಕ್ರತುಂಡ ಬ್ರಹ್ಮಾಂಡ ನಾಯಕ, ವಿನಾಯಕ ಪ್ರಭುರಾಯ, ಪ್ರಥಮ ತುಲಾ ವಂದಿತೋ ಕೃಪಾಲ, ಪ್ರಥಮ ತುಲಾ ವಂದಿತೋ ಕೃಪಾಲ, ಗಜಾನನ ಗಣರಾಯ, ಪ್ರಥಮ ತುಲಾ ವಂದಿತೋ ಕೃಪಾಲ, ಪ್ರಥಮ ತುಲಾ ವಂದಿತೋ ಕೃಪಾಲ. ಸಮಾರೋಪ ಸಮಾರಂಭದ ಪ್ರಾರಂಭವನ್ನು ಮಾಡಿರ್ತಕ್ಕಂತಹ ಮತ್ತು ಸುಶ್ರಾವ್ಯವಾಗಿ ಹಾಡಿದಂತಹ ನಮ್ಮ ಗೃಹರಕ್ಷಕಿ ಸೌಜನ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. ಮಾನ್ಯ ಆರಕ್ಷಕ ಮಹಾನಿರ್ದೇಶಕರು ಹಾಗೂ ಗೃಹರಕ್ಷಕ ದಳದ ಮಹಾಸಮಾದೇಶರು ಇವರ ಒಂದು ಆದೇಶದ ಮೇರೆಗೆ 2023-24ನೇ ಸಾಲಿನಲ್ಲಿ 2 ಹಂತಗಳಲ್ಲಿ 53 ಜನ ಗೃಹರಕ್ಷಕರು ಆಯ್ಕೆಗೊಂಡಿರುತ್ತಾರೆ. ಈ ಒಂದು ಆಯ್ಕೆಗೊಂಡ ಗೃಹರಕ್ಷಕರನ್ನ ಶಿಸ್ತಿನ ಸಿಪಾಯಿಗಳಂತೆ ಒಂದು ತಿದ್ದಿ ತೀಡುವ ಕಾರ್ಯಕ್ರಮದಲ್ಲಿ ಈ ಒಂದು ಉದ್ದೇಶದಿಂದ ಮೂಲ ತರಬೇತಿ ಶಿಬಿರದ ಒಂದು ಕಾರ್ಯಕ್ರಮವನ್ನ ದಿನಾಂಕ 1-10ರಿಂದ ಈ ದಿನದವರೆಗೆ ಅಂದ್ರೆ 10/3/2024ರವರೆಗೆ ಮೂಲ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ನಗರದ ಪಾಂಡೇಶ್ವರದಲ್ಲಿರುವ DR ಮೈದಾನದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಆಮೇಲೆ ಫೈರ್ ಫೈಟಿಂಗ್ ಬಗ್ಗೆ, ಶಿಸ್ತಿನ ಬಗ್ಗೆ, ಕವಾಯದ ಬಗ್ಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಒಂದು ತರಬೇತಿಗಳನ್ನು ನೀಡಲಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದ ಈ ಒಂದು ದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಶ್ರೀ CB ರಿಷಂತ್ IPS ಪೊಲೀಸ್ ಅಧೀಕ್ಷಕರು ಮಂಗಳೂರು ಇವರಿಗೆ ನಮ್ಮ ಸಮಾದೇಶರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳ್ಕೊಂತ ಇದ್ದೇನೆ. ಸ್ಥಾನವನ್ನು ವಹಿಸಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮಾದೇಶರಾದಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕರ ದಳದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತರಬೇತಿಯನ್ನು ನೀಡಿರತಕ್ಕಂಥ ಮಾನ್ಯ ಚಂದನ್ ಸಾರ್ ಅವರಿಗೂ ಹಾಗೂ ನಮ್ಮ ಇವರು ಅಕ್ಷಯ್ ಕುಮಾರ್ ಇವರಿಗೂ ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶಿಬಿರ ಕಮಾಂಡೆಂಟ್ ಅಂದ್ರೆ ಕ್ಯಾಂಪ್ ಕಮಾಂಡೆಂಟ್ ಆಗಿ ಉತ್ತಮವಾಗಿ ಎಲ್ಲ ಸುವ್ಯವಸ್ಥೆ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿರ್ತಂತಹ ನಮ್ಮ ಮಾರ್ಕ್ಸರ ಸರ್ ಘಟಕಾಧಿಕಾರಿಗಳು ಮಂಗಳೂರು, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ತರಬೇತಿ ಶಿಬಿರದ ಕೇಂದ್ರ ಬಿಂದುಗಳಾದಂತಹ ನಮ್ಮ ನೂತನ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿಯರಿಗೆ ಹಾಗೂ ನೆರೆದಿರ್ತಕ್ಕಂತಹ ಘಟಕಾಧಿಕಾರಿಗಳಿಗೆ, ಹಿರಿಯ ಗೃಹ ರಕ್ಷಕರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ದುಡಿದಿರ್ತಕ್ಕಂತಹ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಜ್ಯೋತಿ ಬೆಳಗಿಸ್ತೇವೆ. ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯ ಅತಿಥಿಗಳು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ದಳದ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಚೆನ್ನಾಗಿ ಮತ್ತು ಯಥಾರ್ಥವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಶಾಂತಿ ಪಾಲನೆ, ಆಸ್ತಿಯ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷೆಗಾಗಿ ನನಗೆ ವಹಿಸಿಕೊಟ್ಟಿರುವ ಕೆಲಸ ಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನನ್ನ ಸಾಮರ್ಥ್ಯಕ್ಕನುಸಾರವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಅಂತ ಸದಸ್ಯನಾಗಿ ಕಾನೂನಿಗನುಸಾರವಾಗಿ ನನ್ನ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಸರ್ಕಾರದವರು ಅಥವಾ ನನ್ನ ಹಿರಿಯ ಅಧಿಕಾರಿಗಳು ನನಗೆ ವಹಿಸಿಕೊಟ್ಟಿರುವ ಕರ್ತವ್ಯಗಳನ್ನು ಯಾವುದೇ ಮತೀಯ ಅಥವಾ ರಾಜಕೀಯ ಪಕ್ಷಪಾತವು ಅಡ್ಡ ಬರಲಿಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ನನ್ನ ನೈಪುಣ್ಯತೆ ಮತ್ತು ತಿಳುವಳಿಕೆ ಮಟ್ಟಿಗೆ ಪ್ರತಿಜ್ಞಾಪೂರ್ವಕವಾಗಿ ಘೋಷಿಸುತ್ತೇನೆ ಮತ್ತು ಮನಪೂರ್ವಕವಾಗಿ ದೃಢಪಡಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಗಳನ್ನ ಈ ಒಂದು ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಹೇಳಿ ಮೊದಲನೇದಾಗಿ ಶ್ರೀ ಮಾಲನ್ ಡಿಸೋಜ ಇವರು ಬಂದು ವೇದಿಕೆ ಮೇಲೆ ಬಂದು ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಹೇಳಿ. ಜಿಲ್ಲಾ ಕಮಾಂಡೆಂಟ್ ಆಗಿರುವಂತಹ ಮುರಳಿ ಮೋಹನ್ ಸರ್ ಚಿಂತರ್ ಅವರೇ, ಕ್ಯಾಂಪ್ ಕಮಾಂಡರ್ ಅಂತ ಮಾರ್ಕ್ಸ್ ಸರ್ ಅವರೇ, ಮೈಸೂರು ಹಾಗೂ ಬೆಂಗಳೂರಿನಿಂದ ನಮಗೆ ತರಬೇತಿಯನ್ನು ನೀಡಲು ಬಂದಂತಹ ಚಂದನ್ ಸರ್ ಹಾಗೂ ಅಕ್ಷಯ್ ಕುಮಾರ್ ಸರ್ ಅವರಿಗೆ ಮೊದಲಾಗಿ ನಮಿಸುತ್ತಾ, ಅವಕಾಶಕ್ಕೆ ವಂದಿಸುತ್ತಾ, ನನ್ನ 10 ದಿನಗಳ ಈ ತರಬೇತಿಯಲ್ಲಿ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಮಾರ್ಚ್ 1ರಂದು ಆರಂಭವಾದ ಈ ಒಂದು ನಮ್ಮ ತರಬೇತಿಯು ಇಂದು ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಬರುವಾಗ ನಾವೆಲ್ಲರೂ ಯಾವುದೋ ಊರಿಂದ ಯಾವ ಜಿಲ್ಲೆಗಳ ಬಂದವರಿದ್ದೇವೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ಒಂದೇ ಎನ್ನ ಭಾವದೊಂದಿಗೆ ಇವತ್ತಿನವರೆಗೆ ನಾವು ನಮ್ಮ ಈ ಒಂದು ತರಬೇತಿಯನ್ನು ಒಟ್ಟಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ತರಬೇತಿಯಲ್ಲಿ ನಾನು ಕಳೆದುಕೊಂಡಂತಹ ಮೊದಲನೆಯ ಪಾಠ ಎಂದರೆ ಶಿಸ್ತು, ನಂತರ ಸಮಯ ಕೊಡುವಂತಹ ಗೌರವ. ನಮ್ಮ ಜೀವನದಲ್ಲಿ ಸಮಯವನ್ನು ಬಹಳ ಮುಖ್ಯವಾದಂತಹ ಒಂದು ವಸ್ತುವಾಗಿದೆ. ಆಮೇಲೆ ನಮಗೆ ಯಾವುದೇ ಕೆಲವು ವಿಷಯಗಳ ಬಗ್ಗೆ ಅರಿವಿರಲಿಲ್ಲ. ಆಗಲಿ ಪ್ರಥಮ ಚಿಕಿತ್ಸೆ, ಬೆಂಕಿ ಬಿದ್ದಾಗ ಆ ಬೆಂಕಿಯನ್ನು ಹೇಗೆ ನಂದಿಸಬೇಕು, ಆ ಬೆಂಕಿಯನ್ನು ನಂದಿಸುವ ಮೊದಲು ನಾವು ಹೇಗೆ ಸುರಕ್ಷಿತರಾಗಿ ಆ ಕ್ರಮವನ್ನು ಮಾಡುವುದು, ಅದೆಲ್ಲವನ್ನ ಇಲ್ಲಿ ಕಲಿಸಿಕೊಟ್ಟವರು. ಈ ಎಲ್ಲ ಅನುಭವಗಳನ್ನು ನಾನು ಈ 10 ದಿನದಲ್ಲಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾನು ಕಲಿತೆ. ಅದು ಈ ನಮ್ಮ ಶಿಬಿರದಿಂದ. ಕೊನೆಯದಾಗಿ ಅವಕಾಶವಾಗಿ ವಂದಿಸುತ್ತಾ
ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಮೊದಲನೇದಾಗಿ ನನ್ನ ನಮನಗಳು ಹಾಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ನನ್ನ ನಮನಗಳು. ನಾನು ಕಡಬದಿಂದ ಬಂದಿರುತ್ತೇನೆ. ನನ್ನ ಹೆಸರು ಜಯಲಕ್ಷ್ಮಿ ಅಂತೇಳಿ. ಈ 10 ದಿನದ ಶಿಬಿರವು ನಮಗೆ ಒಳ್ಳೆಯ ಶಿಸ್ತನ್ನು ಕಲಿಸಿಕೊಟ್ಟಿದೆ. ನಮಗೆ ಬೋಧನೆಯನ್ನು ಮಾಡಿರುವಂತಹ ನಮ್ಮ 2 ಸರ್ಗಳು ಕೂಡ ನಮಗೆ ಒಳ್ಳೆಯ ರೀತಿ ಬೋಧನೆಯನ್ನು ಮಾಡಿರುತ್ತಾರೆ. ನಿಯಮ ಪಾಲನೆ, ಶಿಸ್ತು ಪಾಲನೆ, ಹಾಗೆ ಎಲ್ಲರ ಜೊತೆ ನಾವು ಹೇಗೆ ಬೆರೆಯಬೇಕು ಎಂಬುದನ್ನು ನಮಗೆ ಕಲಿಸಿಕೊಟ್ಟಿರುತ್ತಾರೆ. ಸಮವಸ್ತ್ರದ ಮಹತ್ವವನ್ನು ನಮಗೆ ಕಲಿಸಿದ್ದಾರೆ. ಸಮವಸ್ತ್ರವನ್ನು ನಾವು ಧರಿಸಿ ಸಾರ್ವಜನಿಕರಲ್ಲಿ ನಾವು ಹೇಗೆ ವರ್ತಿಸಬೇಕು, ಸಮಾಜದಲ್ಲಿ ನಾವು ಹೇಗೆ ಬೆರೆಯಬೇಕು ಎಂಬುದನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ನಮಗೆ ನಮ್ಮ ಬೋಧಕರು ಕಲಿಸಿಕೊಟ್ಟಿದ್ದಾರೆ. ಈ ಶಿಸ್ತು ನಿಯಮ ಎಲ್ಲವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನಮಗೆ ಪಿಟಿಯಲ್ಲಿ ಇದು ಮಾಡುವಾಗ ನಮ್ಮ ಸರ್ನವರು ಹೇಳಿದರು, ಎಲ್ಲರೂ ಸಮಾನರು, ಹುಡುಗಿಯರು ಹುಡುಗರು ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಥರ ಇರಬೇಕು ಅಂತ ಹೇಳಿಕೊಟ್ರು. ಅದರಲ್ಲಿ ಓಡುವಾಗಲೂ ಹೆಣ್ಣು ಓಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಹಿಂದೆ ಸರಿಬಾರ್ದು ಅಂತೇಳಿ ನಾನು ನಮ್ಮ ಅಣ್ಣನವರು ತಮ್ಮನವರ ಜೊತೆ ನಾನು ಅವರ ಜೊತೆಯಲ್ಲಿ ಓಡ್ತಾ ಇದ್ದೆ. ಬಂದ 1 ತಾರೀಕಿಂದ 10 ತಾರೀಕುವರೆಗೆ ಅವರ ಜೊತೆ ಓಡಿದೆ. ನಾನು ಒಂದು 100 ಮೀಟರ್ ಓಟ ಓಡಬೇಕಾದ್ರೆ ನನಗೆ ಕಾಲೆಲ್ಲ ನಡುಗ್ತಾ ಇತ್ತು, ಸರಿ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ, ಎದೆಯೆಲ್ಲ ಬಡಿತಾ ಇತ್ತು. ಆದರೆ ನಾನು ಈ ಶಿಬಿರಕ್ಕೆ ಬಂದು ನಮ್ಮ ಈ ಬೋಧಕರು ಸರ್ಗಳು ಕೊಟ್ಟ ಈ ಬೋಧನೆಯಿಂದ ನಿಜವಾಗಿ ನಾನು ಅವರ ಜೊತೆ ಸಮವಾಗಿ ಓಡುವುದನ್ನು ನಾನು ಕಲಿತುಕೊಂಡೆ. ನನಗೆ ಇಂತಹ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಈ ಸಂಸ್ಥೆಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಸರ್. ನಾನು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಈ ಸಂಸ್ಥೆಗೆ ಸೇರಿಕೊಂಡಿದ್ದೇನೆ. ನಾನು ನಿಜವಾಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕು ಅಂತ ನಾನು ಬಯಸ್ತೇನೆ ಸರ್. ವೇದಿಕೆಯಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ನನ್ನ ನಮನಗಳು. ಮೂಲ ವಾರ್ಷಿಕ ತರಬೇತಿ ಶಿಬಿರ. ಈ ಶಿಬಿರ ಅಂದರೆ ನಾವು ಈ ಗೃಹ ರಕ್ಷಕ ಇಲಾಖೆಯಲ್ಲಿ ಸೇರ್ಬೇಕನ್ನೋದು ಒಂದು ಆಸೆ ಆಗಿತ್ತು. ಆದರೆ ಇದಕ್ಕೂ ಮುಂಚೆ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಯಾವುದಾದ್ರೂ ಸರ್ಕಾರಿ ಹುದ್ದೆಯನ್ನು ಪಡಿಬೇಕಂತ ಆಸೆ ಇದೆ, ಈಗಲೂ ಕೂಡ ಇದೆ. ಆದರೆ ಅಂಥ ಹುದ್ದೆಗಳಿಗೆ ಹೋಗ್ಲಿಕ್ಕೆ ಈ ಗೃಹ ರಕ್ಷಕ ಇಲಾಖೆಯು ಮೊದಲನೇ ಮೆಟ್ಟಿಲಾಗಿ ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ. ಗೃಹ ಇಲಾಖೆಯಲ್ಲಿ ಸೇರ್ಬೇಕಾದ್ರೆ ನಾನು ಮೊದಲನೇದಾಗಿ ಅಪ್ಲಿಕೇಶನ್ ಹಾಕಿ 3-4 ತಿಂಗಳು ಕಾದೆ. ಇದು ಯಾವಾಗ ಸೆಲೆಕ್ಷನ್ ಆಯಿತು ಆದಮೇಲೆ ಕಚೇರಿಗೆ ಬಂದು ಮೊದಲ ಮೀಟಿಂಗಲ್ಲಿ ಭಾಗವಹಿಸಿದ್ದೆ. ಸೇರುವ ಮೊದಲು ಈ ಗೃಹ ರಕ್ಷಕ ಇಲಾಖೆಯಲ್ಲಿ ಇದರ ನೀತಿ ನಿಯಮ, ಇದರಿಂದ ಏನು ಪ್ರಯೋಜನ, ಅದು ಯಾವುದೂ ಅರಿವು ನನಗಿರಲಿಲ್ಲ. ಯಾಕಂದರೆ ಗೃಹ ರಕ್ಷಕ ಇಲಾಖೆ ಅಂದರೆ ನಾನು ಫಸ್ಟ್ ತಿಳ್ಕೊಂಡದ್ದು ಎಲ್ಲೋ ಅಂದರೆ ದೊಡ್ಡ ಕೆಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವರು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಇಲಾಖೆಯಲ್ಲಿ ಸೇರಿದ ಮೇಲೆ ಗೊತ್ತಾಯಿತು ಇದರ ಮಹತ್ವ. ಈ ಇಲಾಖೆಯಲ್ಲಿ ಕೆಲಸ ಮಾಡುವುದು, ಸೇವೆ ಸಲ್ಲಿಸುವುದು ನಮ್ಮೆಲ್ಲರಿಗೂ ದೊರೆತಂಥ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ತರಬೇತಿ ಶಿಬಿರಕ್ಕೆ ಬರಬೇಕಾದ್ರೆ ಏನೂ ಗೊತ್ತಿರಲಿಲ್ಲ. ಅಂದರೆ ಶಿಸ್ತು ಅನ್ನೋದು ಅದು ಅಂದರೆ ಯಾವುದೇ ತರಬೇತಿಯಲ್ಲೂ ಭಾಗವಹಿಸಿರಲಿಲ್ಲ. ಆದ ಕಾರಣ ಶಿಸ್ತು ಏನು ಯಾವುದೇ ಪರ್ಫೆಕ್ಟ್ ಆಗಿ ಗೊತ್ತಿರಲಿಲ್ಲ. ಸೇರಿ ಮೊದಲನೇ ದಿನದಿಂದ ಭಯ ಎಲ್ಲವೂ ಇತ್ತು. ಏನು ಮಾಡಬೇಕಪ್ಪ, ಹೇಗೋ ಬಂದಾಗಿದೆ, ಏನೂ ಗೊತ್ತಾಗ್ತಿಲ್ಲ ಅನ್ನೋ ಫೀಲ್ ನನ್ನಲ್ಲೂ ಇತ್ತು. ಪ್ರಾರಂಭ ದಿವಸದಲ್ಲಿ ನಮ್ಮ ತರಬೇತಿಯ ಸರ್ಗಳು ಚಂದನ್ ಸರ್ ಹಾಗೂ ಅಕ್ಷಯ್ ಸರ್ ಅವರು ನಮಗೆ ನೀಡಿದಂಥ ಕೊಟ್ಟಂಥ ಮಾತು, ಹೇಗೆ ಇರಬೇಕಂತ ಹೇಳಿಕೊಟ್ಟದ್ದು, ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಈ 10 ದಿನಗಳ ಕಾಲ ನಾವು ತರಬೇತಿಯಲ್ಲಿ ಭಾಗವಹಿಸಿದೆವು. ಪ್ರತಿದಿನ ಒಂದೊಂದು ತರಬೇತಿ, ಒಂದೊಂದು ರೀತಿಯ ತರಬೇತಿ. ಅಂದರೆ ಫೈರ್ ಬೆಂಕಿ ಬಿದ್ದಾಗ ಯಾವ ರೀತಿ ನಂದಿಸುವುದು, ಮತ್ತೆ ಪ್ರಥಮ ಚಿಕಿತ್ಸೆ,
ಇಂತಹ ಎಲ್ಲ ತರಬೇತಿಯನ್ನು 10 ದಿನದಲ್ಲಿ ಸ್ವಲ್ಪ ಅಂದರೆ ತಕ್ಷಣಕ್ಕೆ ಆಗುವಂಥ ಸಹಾಯಕ್ಕೆ ತಕ್ಷಣಕ್ಕೆ ನಾವು ಸಿದ್ಧವಾಗಬಹುದು. ಅಂತಹ ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ಸರ್ ಅವರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಈ ತರಬೇತಿಯಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ, ನಾವು ಮೊದಲು ಸಿವಿಲ್ ನಾಗರಿಕರು ಹೇಗೆ ಇರ್ತಿದ್ರು ಹಾಗೆ ನಾವು ಕೂಡ ಇದ್ವಿ. ಅಂದರೆ ಸಂಪೂರ್ಣವಾಗಿ ಶಿಸ್ತುಬದ್ಧವಾಗಿ ಇರ್ತಿರ್ಲಿಲ್ಲ. ಆದರೆ ಈ ತರಬೇತಿಯಿಂದ ಏನೆಲ್ಲ ದೊರೆತಿದೆ ಅಂದರೆ, ಪ್ರತಿಯೊಂದು ಕ್ಷಣದಲ್ಲಿ ಇಡುವಂಥ ಹೆಜ್ಜೆ ಸ್ಪಷ್ಟವಾಗಿರಬೇಕು. ನಮ್ಮ ಶಿಸ್ತು ಮತ್ತು ನಮ್ಮ ಈ ಬಟ್ಟೆಗೆ ಇರುವ ಗೌರವ ಅದನ್ನು ಕಾಪಾಡುವಂಥದ್ದು ಎಲ್ಲ ನಮ್ಮ ಹೊಣೆ ಎನ್ನುವುದು, ಮತ್ತು ಇಲಾಖೆಗೆ ನಾವು ಕೊಡುವಂಥ ಸೇವೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಆಗ್ತದೆ ಅವೆಲ್ಲವನ್ನು ನಾನು ಕಲ್ತಿದ್ದೇನೆ. ಹೇಗೋ 9 ದಿನ ಆಗಿ ಈಗ 10ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 10 ದಿನಗಳ ಕಾಲ ತರಬೇತಿಯಲ್ಲಿ ನಾವು ಕಲ್ತದ್ದು ತುಂಬಾನೇ ಇದೆ. ಆದರೆ ಒಟ್ಟಿಗೆ ಇಲ್ಲಿ ಸೇರಿದ ಎಲ್ಲ ಗೆಳೆಯರು ಮತ್ತು ಸಹೋದರ ಸಹೋದರಿ ಒಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಅಕ್ಕ ತಂಗಿಯ ಥರ ಮನೇಲಿ ಹೇಗಿರ್ತೇವೋ ಅದೇ ರೀತಿ ನಾವು ಟ್ರೈನಿಂಗಲ್ಲೂ ಕೂಡ ಇದ್ವಿ. ಆದರೆ ಆ ಕೊನೆಯ ದಿನ ಏನಂದರೆ, ಒಂದು ರೀತಿಯಲ್ಲಿ ಖುಷಿಯೂ ಆಗ್ತದೆ, ಆದರೆ ಬೇಜಾರು ಕೂಡ ಆಗ್ತದೆ. ಯಾಕಂದರೆ ಇಷ್ಟು ದಿನ ಒಟ್ಟಿಗಿದ್ದು ಮತ್ತೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ತರಬೇತಿಯನ್ನು ಪಡೆದಿರ್ತೇವೆ. ಈಗ ಸಡನ್ಲಿ ಬಿಟ್ಟು ಹೋಗುವುದಂದ್ರೆ ಸ್ವಲ್ಪ ಬೇಜಾರು ಕೂಡ ಆಗ್ತದೆ. ಈ ತರಬೇತಿಯಲ್ಲಿ ನಾವು ಮೊದಲ ದಿನ 1-3-2024 ಈ ದಿನದಂದು ಶ್ರೀ BP ದಿನೇಶ್ ಕುಮಾರ್ ಪೊಲೀಸ್ ಆಯುಕ್ತರು ಇವರು ಉದ್ಘಾಟನೆಯೊಂದಿಗೆ ಈ ತರಬೇತಿಯನ್ನು ಆರಂಭಿಸಿದರು. 2-3-2024 ಬೆಳಗ್ಗೆ PT ಎಕ್ಸಸೈಸ್ ಮತ್ತು ತಿಂಡಿಯ ನಂತರ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ನೀಡಲಾಯಿತು. 3-4-2024 ಬೆಳಗ್ಗೆ PT ಎಕ್ಸಸೈಸ್ ಮತ್ತು ರನ್ನಿಂಗ್ ಅನ್ನು ಮಾಡಿದ ನಂತರ ಮಾರ್ಚಿಂಗ್ ಅನ್ನು ಕಲಿಸಿಕೊಟ್ರು. ಅದ ನಂತರ ಮಧ್ಯಾಹ್ನದ ನಂತರ ಹೃದಯ ಬಡಿತದ ಅಂದರೆ ತಕ್ಷಣಕ್ಕೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಯಾವ ರೀತಿಯಾಗಿ ನಾವು ಅವರನ್ನು ಜೀವ ಉಳಿಸಲಿಕ್ಕೆ ಪ್ರಯತ್ನಿಸಬೇಕು ಅನ್ನೋದನ್ನು ಕೂಡ 4-3-2024 PT ಎಕ್ಸಸೈಸ್ ಮತ್ತು ಲಾಠಿ ನಮಗೆ ಇರುವಂಥ ಲಾಠಿಯನ್ನು ಯಾವ ರೀತಿಯಾಗಿ ಬಳಸಬೇಕು ಆ ತರಬೇತಿಯನ್ನು ನೀಡಿದ್ದಾರೆ. 5-3-2024 ಬೆಳಿಗ್ಗೆ ಸಮಯದಲ್ಲಿ PT ಮತ್ತು ರೈಫಲ್ ಡ್ರಿಲ್ ತರಬೇತಿ ಅದನ್ನು ಕೂಡ ನೀಡಿದ್ದಾರೆ. 6-3-2024 ಬೆಳಿಗ್ಗೆ PT ಕ್ಲಾಸ್ ಮತ್ತು ನಾಟ್ಸ್ ತರಬೇತಿ. 8-3-2024 PT ಕ್ಲಾಸ್ ಮತ್ತು ಟ್ರಾಫಿಕ್ ತರಬೇತಿ. 9-3-2024 PT ಕ್ಲಾಸ್ ಮತ್ತು ಟ್ರೈಸ್ ಪ್ಲೇಸ್ ತರಬೇತಿಯನ್ನು ನೀಡುತ್ತಾರೆ. ಮತ್ತು ಈ ತರಬೇತಿ ನಮಗೆ ಮುಖ್ಯವಾಗಿ ಚಂದನ್ ಸರ್, ಅಕ್ಷಯ್ ಸರ್ ಉತ್ತಮವಾಗಿ ಪ್ರಾಕ್ಟೀಸ್ ಸಮಯದಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ನಮ್ಮ ಶಿಸ್ತು ಹೇಗಿರಬೇಕು ಅವೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಆಟದ ಸಮಯದಲ್ಲಿ ಯಾವ ರೀತಿಯಾಗಿ ಬೆರಿಬೇಕು ಅವರು ನಮ್ಮೊಟ್ಟಿಗೆ ಬೆರೆತು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ ಮಿರ್ಜಿ, ಮಂಗಳೂರು ಗೃಹ ರಕ್ಷಕರು. ಲೇಖನ್ ಕುಮಾರ್ ಕೊಣ, ಬಂಟ್ವಾಳ ಘಟಕ. ಪುತ್ತೂರು ಘಟಕ. ಎಲ್ಲರೂ ಬೇಗ ಬರಬೇಕು ಅಂತೇಳಿ ಕೇಳ್ಕೊಂತ ಇದ್ದೆ. ನಂತರ ನವೀನ್ ಕುಮಾರ್ ರೈ, ಪುತ್ತೂರು ಘಟಕ. ನಂತರ ಸುದೀಪ್ ಬೆಳತಂಗಡಿ.
ಹರ್ಷಿತ್ ಗೃಹರಕ್ಷಕರು ಬಂಟ್ವಾಳ ಘಟಕ, ರತನ್ ಏಡಿ ಗೃಹರಕ್ಷಕರು ಮಂಗಳೂರು ಘಟಕ, ಸುರತ್ಕಲ್, ಅಬ್ದುಲ್ ಹಸೀದ್ ಉಪ್ಪಿನಂಗಡಿ ಘಟಕ, ಲಕ್ಷ್ಮಣ್ ನಾಯ್ಕ ಬೆಳ್ತಂಗಡಿ ಘಟಕ, ಮುಲ್ಕಿ, ಮಿಥುನ್ ಕುಮಾರ್ ಉಲ್ಲಾಳ ಘಟಕ, ಬೆಳತಂಗಡಿ ಘಟಕ, ಮಂಗಳೂರು ಘಟಕ, ಅರ್ಜುನ್ ಮಂಗಳೂರು ಘಟಕ, ಬೆಳ್ತಂಗಡಿ ಘಟಕ, ಜಯಲಕ್ಷ್ಮಿ ಆರ್ ಕಡಬ ಘಟಕ, ಶರಣವ್ವ ಮಂಗಳೂರು ಘಟಕ, ಅಶ್ವಿನಿ ಸುರತ್ಕಲ್, ಬಬಿತಾ ಬಂಟ್ವಾಳ ಘಟಕ, ಮೂಡಬಿದ್ರೆ, ಮೂಲ್ಕಿ ಮಂಗಳೂರು ಘಟಕ, ಮಂಗಳ ಪುತ್ತೂರು ಘಟಕ, ಮುಲ್ಕಿ ಘಟಕ, ಮೂಡಬಿದ್ರೆ, ಕೊನೆಯದಾಗಿ ಸಂಗೀತ ಮಂಗಳೂರು ಘಟಕ. ಹೋಮ್ ಗಾರ್ಡ್ಸ್ ಅನ್ನೋರು ದೇ ಆರ್ ಪಾರ್ಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ನೀವು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತೀರಾ, ಸ್ಟೇಷನ್ ನಲ್ಲಿರೋ ಸಿಬ್ಬಂದಿ ಕೂಡ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಾರೆ. ದಟ್ ಇಸ್ ವೈ ಇಫ್ ಯು ಸಿ ಹೋಮ್ ಗಾರ್ಡ್ಸ್ ನಲ್ಲಿ ADG ರ್ಯಾಂಕ್ ಆಫೀಸರ್ ಎಲ್ಲ ಕೂಡ IPS ಆಫೀಸರ್ಸ್ ಇದ್ದಾರೆ. ಸೊ ಯುವರ್ ಇಂಟಿಗ್ರಲ್ ಪಾರ್ಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೆಲ್ಲ ಕೂಡ.
ಬಟ್ ಯಾಕೆ ಮತ್ತೆ ಹೋಮ್ ಗಾರ್ಡ್, ಸಿವಿಲ್ ಕಾನ್ಸ್ಟೇಬಲ್ ಈ ತರ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಏನು ರಿಟರ್ನ್ ಎಕ್ಸಾಮ್ ಮತ್ತೆ ಅದೆಲ್ಲ ಇಟ್ಟು ಸಿಬ್ಬಂದಿ ಕಾನ್ಸ್ಟೇಬಲ್ ರಿಕ್ರೂಟ್ ಆಗ್ತಿದ್ದಾರೆ. ಫಾರ್ ಯು ಇಟ್ ಇಸ್ ಅ ಲಿಟಲ್ ಶಾರ್ಟ್. ಅದೇ ಒಂದು ಪ್ರೋಸೆಸ್ ಸ್ವಲ್ಪ ಶಾರ್ಟ್ ಆಗಿ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಬೇಕಾದಾಗೆ ತಗೊಳ್ಳಿಕ್ಕೆ ಒಂದು ಪದ್ಧತಿಯಲ್ಲಿ ತಗೊಂಡು ಹೋಗ್ತದೆ. ಅದರ್ವೈಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ನಿಮ್ಗೆಲ್ಲರಿಗೂ ಕೂಡ, ನಿಮಗೆ ನಮಗೆ ಎಲ್ಲರಿಗೆ ಯೂನಿಫಾರ್ಮ್ ಹಾಕೊಳ್ಳೋ ಒಂದು ಚಾನ್ಸ್ ಇದೆಯಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಎವ್ರಿಬಡಿ ಲುಕ್ಸ್ ವೆರಿ ಸ್ಮಾರ್ಟ್ ಇನ್ ಯೂನಿಫಾರ್ಮ್. ಯಾವುದೇ ಕಾರಣಕ್ಕೆ ನೀವು ಹಾಕೊಂಡಿರೋ ಯೂನಿಫಾರ್ಮ್ಗೆ ಕೆಟ್ಟ ಹೆಸರು ಬರೋ ತರ ಯಾವ ಕೆಲಸ ಕೂಡ ನೀವು ಮಾಡಬಾರ್ದು. ಅದು ತುಂಬಾ ಮೊದಲನೇ. ನೀವು 9 ಡೇ ಟ್ರೈನಿಂಗ್ ಕೊಟ್ಟಿದ್ದೀರಾ. ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಈ ತರ ಅವರು ಹೇಳ್ತಾ ಇದ್ರು ಜಯಲಕ್ಷ್ಮಿ ಸೇಯಿಂಗ್ ದಟ್ ನನಗೆ ಓಡಕ್ ಆಗ್ತಾ ಇರ್ಲಿಲ್ಲ, ನಾನು ನೋಡಿದ್ದೀನಿ ಅಂತ. ಅವರು ಪೂಜಾರಿ, he also spoke very well. He was telling that ಎಲ್ಲರ ಜೊತೆ ಫಸ್ಟ್ ಆಫ್ ಆಲ್ ಹೇಗೆ ಸೇರಿ ಮಾತಾಡೋದು ಹಾಗೂ ಒಂದು ಶಿಸ್ತು ಡಿಸಿಪ್ಲಿನ್ ಎಲ್ಲ ಕಲ್ತಿದ್ದೇನೆ ಅಂತ. ಅಂಡ್ ಫಸ್ಟ್ ಅಲ್ಲಿ ಡಿಸೋಜ ಮಾತಾಡಿ. ಸೊ ನಮ್ಮ ಇವ್ರು ಹೇಳ್ತಾ ಇದ್ರು, ಡಿಸೋಜ ಫಸ್ಟ್ ಬಂದಾಗ ದಾಡಿ ಇಟ್ಕೊಂಡು ಉದ್ದದ ಕೂದಲೆಲ್ಲ ಹಾಕೊಂಡು ಬಂದಿದ್ರು. ಆ ತರ ಸಾಕಷ್ಟು ಜನ ಇದ್ರು. ಇಲ್ಲಿ ಬಂದಿದ ತಕ್ಷಣ ಸ್ಮಾರ್ಟ್ ಆಗಿ ಕಾಣ್ಲಿಕ್ಕೆ ನೀಟಾಗಿ ಹೇರ್ ಕಟ್ ಮಾಡ್ಕೊಂಡು ಶೇವ್ ಮಾಡ್ಕೊಂಡು ಆ ಒಂದು ಸ್ಮಾರ್ಟ್ನೆಸ್ ಕಲಿಸುತ್ತೆ. ನಾವೆಲ್ಲ 2 years ಟ್ರೈನಿಂಗ್ ನಲ್ಲಿ ಇದ್ವಿ IPS ನಲ್ಲಿ. ಸೊ 2 years ಟ್ರೈನಿಂಗ್ ನಲ್ಲಿ ಸೇಮ್ ಥಿಂಗ್ ನಮಗೂ ಕೂಡ ಫಸ್ಟ್ ಡೇ ಯಾರ್ಯಾರು ಎಲ್ಲರೂ ವಿಚಿತ್ರವಾಗಿ ಹೋಗ್ತಾರೆ ಅಕಾಡೆಮಿಗೆ. ಯಾವುದೋ ಒಂಥರ ಹೇರ್ ಸ್ಟೈಲು, ಹೆಂಗಂದ್ರೆ ಹಂಗೆ ಬಟ್ಟೆ ಹಾಕೊಂಡು ಈ ತರ ಎಲ್ಲ. ಅಕಾಡೆಮಿಯಲ್ಲಿ ಪ್ರತಿಯೊಬ್ರು ಕಲಿತಾರೆ ಹೇಗೆ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಡಿಬೇಕು, ಆ ಹುಮ್ಮಸ್ಸಿರ್ಬೇಕು. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಎಲ್ಲೂ ತಲೆ ತಗ್ಗಿಸ್ಬಾರ್ದು. ಯಾಕಂದ್ರೆ ತಲೆ ತಗ್ಗಿಸುವಂತ ಕೆಲಸ ನಾವು ಯಾರು ಮಾಡ್ತೀವಿ. ಬೇರೆಯವ್ರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಶಾಂತಿ ಕಾಪಾಡ್ತಾ ಇದೀವಿ. ತಲೆ ಎತ್ತಿ ಹುಮ್ಮಸ್ನಿಂದ ನಡ್ಕೊಂಡು ಹೋಗ್ಬೇಕು. ಮೇನ್ ಆಗಿ ಅದು ಕಲಿಸ್ಬೇಕು. ಅದೇ ನಿಮ್ಮ ಟ್ರೈನಿಂಗ್ ಕಲಿಸೋದು ಕೂಡ. ಡಿಸಿಪ್ಲಿನ್ ಜೊತೆಗೆ ಹೇಗೆ ಕಾನ್ಫಿಡೆಂಟ್ ಆಗಿ ಇರಬೇಕು, ಮಾತಾಡಬೇಕು ಅನ್ನೋದು ಕಲಿಸುತ್ತೆ. ಅದನ್ನ ನಿಮ್ಮ ರೆಗ್ಯುಲರ್ ಲೈಫ್ನಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಅಂಡ್ ಸ್ಟ್ರಾಂಗ್. ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಹೋಮ್ ಗಾರ್ಡ್ ಜಾಬ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಕರೋನಾ ಬಂತು, ಕರೆಕ್ಟ್? ನಾನು ಮೈಸೂರಲ್ಲಿದ್ದೆ ಕರೋನಾ ಬಂದಾಗ. ಮೈಸೂರು SP ಆಗಿದ್ದೆ. ಆ ಟೈಮ್ನಲ್ಲಿ ಈ ಜನ ಹೋಗೋದು, ಡಾಕ್ಟರ್ಸ್ ಜೊತೆ ಜಗಳ ಮಾಡೋದು ನೀವೆಲ್ಲ ಕೇಳಿರ್ಬೋದು, ಸಾಕಷ್ಟು ನಡೀತಾ ಇತ್ತು. ಸೊ ಅಂಥದ್ದೊಂದು ಘಟನೆ. ನಮ್ಮ ಆಗ ಮೆನ್ ಶಾರ್ಟೇಜ್ ಇದ್ರು ಆಬ್ವಿಯಸ್ಲಿ, ಬಿಕಾಸ್ ಎಲ್ಲಾ ಕಡೆ ರೋಡ್ಗೆಲ್ಲ ಯಾರು ಆಚೆ ಬರದೆ ನೋಡ್ಕೊಳ್ಳಿಕ್ಕೆ ಮೆನ್ ಹಾಕೋದು. ಸಿಬ್ಬಂದಿ ಎಲ್ಲಾ ಕಡೆ ಡೆಪ್ಲಾಯ್ ಮಾಡಿದ್ವಿ. ಜನ ಸಿಕ್ಕಾಪಟ್ಟೆ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಯಾರಿಗಾದ್ರೂ ಒಬ್ಬರಿಗೆ ಕರೋನಾ ಬಂದ್ರೆ ಅಂತವ್ರನ್ನ ರೋಡ್ಗೆ ಸೇರಿಸ್ತಾ ಇರ್ಲಿಲ್ಲ ಅಲ್ವಾ? ಜ್ಞಾಪಕ ಇರ್ಬೇಕು ನಿಮ್ಗೆಲ್ಲ, ಎಲ್ಲಾ ಕಡೆ ನಡೀತಿ ಘಟನೆಗಳು. ಸೊ ಆ ಟೈಮ್ ನಲ್ಲಿ ಒನ್ ಆಫ್ ದಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಈ ರೆಮಿಡೆಸಿವಿರ್ ಏನೋ ಕೊಡ್ಬೇಕಿತ್ತು, ಅದು ಸರಿಯಾಗಿ ಕೊಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಫುಲ್ಲು ಸೇರ್ಕೊಂಡ್ಬಿಟ್ಟಿದ್ರು. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದವರು, ಅವ್ರ ಫ್ಯಾಮಿಲಿಯವರು ಎಲ್ಲರೂ ಸೇರ್ಕೊಂಡು ಡಾಕ್ಟರ್ ಮೇಲೆ ಸ್ವಲ್ಪ ಎದುರು ಬಿದ್ದು ಅವ್ರನ್ನ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರೊಂದು ಹತ್ರ 100 ಜನ ಇದ್ರು. ಸೊ ಡಾಕ್ಟರ್ಸ್ ಒಂದು 4-5 ಜನ ಇದ್ರು. ಇವ್ರು ಎಳ್ದಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ತಹಸೀಲ್ದಾರ್ ಬಂದ್ರು, ತಹಸೀಲ್ದಾರ್ನು ದೂಡಿದ್ರು, ಎಲ್ಲ ನಡೀತಾ ಇತ್ತು. ನಾವು ಡೆಪ್ಲಾಯ್ಮೆಂಟ್ಗೆ ಅಲ್ಲಿ 2 ಹಾಕಿದ್ವಿ.
ಒಂದು ಕಾನ್ಸ್ಟೇಬಲ್ ಮತ್ತೆ ಒಂದು ಸಿಬ್ಬಂದಿ, ಇದು ಹೋಮ್ ಗಾರ್ಡ್. ಸೊ ಹೋಮ್ ಗಾರ್ಡ್ ಲೇಡಿ ಇದ್ರು, ಕಾನ್ಸ್ಟೇಬಲ್ ಮೇಲ್ ಇದ್ರು. ಆ ಕಾನ್ಸ್ಟೇಬಲ್ ಮೇಲ್ ಆ ಟೈಮ್ನಲ್ಲಿ ಬ್ರೇಕಲ್ಲೆಲ್ಲ ಹೋಗಿದ್ರು ಅನ್ಸುತ್ತೆ. ಒಂದು 20 ನಿಮಿಷ ಆದ್ಮೇಲೆ ಬಂದ್ರು. ಯಾಕಂದ್ರೆ ಇದೆಲ್ಲ ನಾವು CCTV ಫುಟೇಜ್ ತೆಗೆದ್ವಿ ಅಲ್ಲಿ, ಅದ್ರಲ್ಲಿ ನೋಡ್ತಾ ಇದ್ವಿ. ಇವ್ರೊಬ್ಬಳೇ ಲೇಡಿ, ಬಟ್ ಶಿ ವಾಸ್ ವೆರಿ ಕಾನ್ಫಿಡೆಂಟ್. 100 ಜನ ಅವರು ಜೋರ್ ಮಾಡ್ತಾ ಇದ್ದಾರೆ. ಈ ಲೇಡಿ ಒಂದು ಲಾಠಿ ತಗೊಂಡು ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲರನ್ನೂ ಒಂದ್ ಕಡೆ ಸಪರೇಟ್ ಮಾಡಿ, ಇವ್ರನ್ನ ಡಾಕ್ಟರು ತಹಸೀಲ್ದಾರು ಇವ್ರನ್ನೆಲ್ಲ ಒಂದ್ ಕಡೆ ಸಪರೇಟ್ ಮಾಡ್ಬಿಟ್ಟು ನಿಂತ್ಕೊಂಡು ಮಾತಾಡಿದ್ರೆ ಲಾಠಿಯಲ್ಲಿ ಹೊಡಿಬೇಕಾಗತ್ತೆ ಅಂತ ಒಂದು ವಾರ್ನ್ ಮಾಡಿದ್ರು. ಅವರು ಕಿರ್ಚಾಡ್ತಾ ಇದ್ರು 1-2 ನಿಮಿಷ. ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನೀವು ಸುಮ್ಮನೆ ಬಂದು ಇಲ್ಲಿ ದಬಾಯಿಸೋದೆಲ್ಲ ಆಗ್ಬಿಟ್ಟಿದೆ, ಅದು ಇದು ಅಂತ ಹೇಳ್ಬಿಟ್ಟು ಏನ್ ಮಾತಾಡ್ಬೇಕಾದ್ರೂ ಹಿಂದೆ ನಿಂತ್ಕೊಂಡು ಮಾತಾಡಿ, ಇಲ್ಲದೆ ಇದ್ರೆ ನೆಕ್ಸ್ಟ್ ಹೊಡಿತೀನಿ ಅಂತ. ಆಮೇಲೆ ಫೈನಲಿ ಅಷ್ಟರಲ್ಲಿ ಕಾಲ್ ಮಾಡಿದ್ರು ಬೇರೆಯವರೆಲ್ಲ 112ಗೆ, ಮತ್ತೆ ಉಳಿದಿದ್ದ ಪೊಲೀಸ್ ಫೋರ್ಸ್ ಎಲ್ಲ ಬಂತು. ಅಷ್ಟರವರೆಗೂ ಶಿ ವಾಸ್ ಹೋಲ್ಡಿಂಗ್ ಇಟ್. ಈ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಲೇಡಿ ಹೋಮ್ ಗಾರ್ಡ್ ಕ್ಯಾನ್ ಕಂಟ್ರೋಲ್ 100 ಪೀಪಲ್. ಅದೇ ಆ ಯೂನಿಫಾರ್ಮ್ ತೆಗೆದ್ಬಿಟ್ಟು ನೀವು ಟ್ರೈ ಮಾಡಿ. ಒಂದು ಸಿಬ್ಬಂದಿ ಅಲ್ಲ, 50 ಜನ ಸಿಬ್ಬಂದಿ ಮಫ್ತಿಯಲ್ಲಿ ಹೋದ್ರೂ ಕಂಟ್ರೋಲ್ ಮಾಡಕ್ಕಾಗಲ್ಲ 100 ಜನ. ಅದಕ್ಕೆ ಡಬಲ್ ಹಾಕಿದ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ 200 ಜನ. 100 ಜನ ಕಂಟ್ರೋಲ್ ಮಾಡ್ಲಿಕ್ಕೆ ಮಫ್ತಿಯಲ್ಲಿ 200 ಜನ ಇದ್ರೂ ಜಗಳ ನಿಲ್ಸಕ್ಕಾಗಲ್ಲ. ಬಟ್ 1 ಯೂನಿಫಾರ್ಮ್ಡ್ ಪರ್ಸನ್ ಕ್ಯಾನ್ ಸ್ಟಾಪ್ ಇಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಯೂನಿಫಾರ್ಮ್ ಇರೋ ಬೆಲೆ ಅಷ್ಟು. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬರನ್ನೇನಾದ್ರೂ ಮುಟ್ಬಿಟ್ರೆ, ಅದು ಎಂತವರಾದ್ರೂ ಆಗಿರ್ಲಿ, ಕೇಸು ಆಗುತ್ತೆ, ಜೈಲ್ಗೂ ಹೋಗ್ತಾರೆ. ಅದು ಯಾರಾದ್ರೂ, ಎಂಟೈರ್ ಡಿಪಾರ್ಟ್ಮೆಂಟ್ ವಿಲ್ ಕಮ್ ಒನ್. ಉಳಿದಿದ್ದ ಟೈಮ್ನಲ್ಲಿ ಪಾಲಿಟಿಕ್ಸ್ ಅದು ಇದು ಎಲ್ಲ ನಡಿಬೋದು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ. ಆದ್ರೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಇರೋನ್ ಯಾರಾದ್ರೂ ಮುಟ್ಟಿದ್ರೆ, ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾಗ್ಬಿಟ್ಟು ಕೆಲಸ ಮಾಡುತ್ತೆ. ಇದಕ್ಕೆ ತುಂಬಾ ದೂರ ಬೇಡ, 2 ದಿನದ ಹಿಂದ್ಗಡೆ ASI 55 ವರ್ಷ ಬೇಣೂರಿನಲ್ಲಿ ನಿನ್ನೆ FIR ಆಗಿದೆ, 353 ಕೇಸ್. ಪೇಪರ್ ಅಲ್ಲಿ ಓದಿರ್ಬೋದು ನೀವೆಲ್ಲ ಕೆಲವರು. ಇವತ್ತಲ್ಲಿ ಒಂದು 55 ವರ್ಷದ ಮನುಷ್ಯ, ಹುಡುಗರು, ಈ ಪುಂಡ್ರು ಅವರೊಂದು 20 ಜನ ಇದ್ರು. ಅವರು ಕುಡ್ದಿರೋ ನಶೆಯಲ್ಲಿ ASIಗೆ ಹೋಗಿ ನಿಲ್ಸಿದೆ ಅಂತ ಹೇಳಿದಾಗ, ನೀವು ಯಾರು ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮೈ ಮೇಲೆ ಬಂದಿದ್ದಾರೆ ಅಷ್ಟೇ. ಇವತ್ತಷ್ಟು ಜನ ಜೈಲಿನಲ್ಲಿದ್ದಾರೆ. ಯಾಕೆ ಇದು ಹೇಳ್ತಾ ಇದ್ದೀನಿ? ಯೂನಿಫಾರ್ಮ್ ನಲ್ಲಿರೋರ್ನ ಯಾರೇ ಮುಟ್ಟಿದ್ರು, ಕೇಳಿದ್ರು, ದಬಾಯಿಸಿದ್ರು ಯಾರು ಒಪ್ಪಲ್ಲ. ನಮ್ಮಲ್ಲಿ ಯಾರು ಒಪ್ಪಲ್ಲ. ಅಷ್ಟೊಂದು ಅಥಾರಿಟಿ, ಅಷ್ಟೊಂದು ರೆಸ್ಪೆಕ್ಟ್ ಆ ಯೂನಿಫಾರ್ಮ್ ಇದೆ. ನೀವು ನೋಡಿರ್ಬೋದು, ಎಷ್ಟೇ ಆರ್ಗ್ಯೂ ಮಾಡ್ತಿದ್ರು ಕೂಡ ಅಲ್ಲಿ ಯೂನಿಫಾರ್ಮ್ ಪರ್ಸನ್ ಒಬ್ರು ಬಂದು ನಿಂತ್ಕೊಂಡಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಮಾತಾಡ್ತಾರೆ. ಏನೋ ಬಾರೋ ಹೋಗೋ ಕೆಟ್ಟ ಮಾತುಗಳು ಯೂಸ್ ಮಾಡೋದು ಇದೆಲ್ಲ ನಿಂತೋಗ್ಬಿಟ್ಟು ಗೌರವ ಕೊಟ್ಟು ಮಾತಾಡ್ತಾರೆ. ಅಷ್ಟು ಬೆಲೆ ಇದೆ ಆ ಯೂನಿಫಾರ್ಮ್. ಹಾಗಾಗಿ ನಾವು ಮಾಡೋ ಕೆಲಸದಲ್ಲೂ ಕೂಡ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾತಾಡಬೇಕು. ಯಾವತ್ತೂ ಕೂಡ ನಾವು ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಅದಕ್ಕೆ ಗೌರವ ಕಮ್ಮಿ ಆಗೋ ತರ ಕೆಲಸಗಳು ಮಾಡಬಾರ್ದು. ಅಂದ್ರೆ ಏನು? ಯಾವುದೇ ಕಾರಣಕ್ಕೆ ಇಂಡಿಸಿಪ್ಲಿನ್ ಇನ್ ಯುವರ್ ಯೂನಿಫಾರ್ಮ್ ಯಾವತ್ತೂ ಒಪ್ಪಲ್ಲ. ನೀವು ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ, ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಬ್ಬ ಹುಡುಗ ರೆವೆನ್ಯೂ ತಗೊಳ್ಳಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಪವರ್ ಡಿಪಾರ್ಟ್ಮೆಂಟ್, ಒಬ್ಬ ಬೈ ಚಾನ್ಸ್ ಕುಡ್ದು ಹಂಗೆ ಹಿಂಗೆ ಮಿಸ್ಬಿಹೇವ್ ಮಾಡಿದ್ರೆ ಜನ ಒಪ್ಬೋದೇನೋ. ಅದೇ ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಸ್ವಲ್ಪ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರು ಕೂಡ ಯಾರು ಒಪ್ಪಲ್ಲ, ಜನನೂ ಒಪ್ಪಲ್ಲ. ಅಂಡ್ ಅಧಿಕಾರಿಗಳಿಗೆ ಗೊತ್ತಾದ್ರೆ ಮಾತ್ರ ನಿಮ್ಮನ್ನು ಸಸ್ಪೆಂಡ್ ಮಾಡೋವರೆಗೂ ಬಿಡಲ್ಲ. ನಾವು ಯಾರು ಬಿಡಲ್ಲ. 100% ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಅದು ಯಾರೇ ಆಗಿರ್ಲಿ,
ಅದು ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಯಾರಾದ್ರೂ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ವಿ ವಿಲ್ ಎನ್ಶೂರ್ ದಟ್ ಪರ್ಸನ್ ಇಸ್ ಸಸ್ಪೆಂಡೆಡ್. ಬರೀ ಆಫೀಸ್ ನಲ್ಲಿ ಯೂನಿಫಾರ್ಮ್ ನಲ್ಲಿ ಕುಡ್ದಿದ್ದಾನೆ ಅಂತ ಹೇಳಿ ಸರ್ವಿಸ್ ಇಂದ ರಿಮೂವ್ ಆಗಿರೋ ಘಟನೆಗಳು ಸಾಕಷ್ಟಿದೆ. ಸರ್ವಿಸ್ ಇಂದ ತೆಗೆದಿರೋದು, ಟೆಂಪರರಿ ಸಸ್ಪೆನ್ಷನ್ ಅಲ್ಲ, ರಿಮೂವಲ್ ಫ್ರಮ್ ಸರ್ವಿಸ್. ಯಾಕೆಂದ್ರೆ ಅಷ್ಟು ಅಥಾರಿಟಿ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕಲ್ಲ. ಸೊ ಹಾಗಾಗಿ ಯಾವತ್ತೂ ಕೂಡ ಇರ್ರೆಸ್ಪಾನ್ಸಿಬಲ್ ಆಗಿ ನಮ್ಮ ಹತ್ರ ಏನೋ ಒಂದು ಸ್ವಲ್ಪ ಅಧಿಕಾರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಹಾಗೇನೆ ನೀವು ವೈಲೇಟ್ ಮಾಡಿದ್ರೆ ಯಾರು ಒಪ್ಪಲ್ಲ. ಟ್ರಾಫಿಕ್ ವೈಲೇಷನ್ ಇರ್ಬೋದು, ನಾನು ಹೇಳ್ದಂಗೆ ಈಗ ಕುಡಿದು ಗಾಡಿ ನಡೆಸೋದು, ಇನ್ನೊಂದು ಮತ್ತೊಂದು, ಇಲ್ಲ ಹಾಫ್ ಯೂನಿಫಾರ್ಮ್ ಹಾಕೊಡೋದು, ಅದು ಯಾವತ್ತೂ ನೀವು ಮಾಡಬಾರ್ದು. ಚಪ್ಪಲಿ ಹಾಕೊಂಡು ನಡ್ಕೊಂಡು ಹೋಗೋದು, ಯೂನಿಫಾರ್ಮ್ ಹಾಕೊಂಡು, ಇಲ್ಲ ಸರಿಯಾಗಿ ಶೇವ್ ಮಾಡಿದೆ, ಹೇರ್ ಕಟ್ ಮಾಡಿದೆ. ಯೋಚನೆ ಮಾಡಿ, ನೀವೇ ಫಾರ್ 1 minute ನೀವು ಯಾರು ಯೂನಿಫಾರ್ಮ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ನೀವೆಲ್ಲ ನಾರ್ಮಲ್ ಪಬ್ಲಿಕ್. ಯಾರಾದ್ರೂ ಒಬ್ಬ ಪೊಲೀಸ್ ನಿಮ್ಗೆ ಕಾಣಿಸ್ತಾನೆ, ಪೊಲೀಸ್ ಕಾಣಿಸ್ತಾನೆ, ಹಿ ವಾಸ್ ನಾಟ್ ಡ್ರೆಸ್ಡ್ ಅಪ್ ಪ್ರಾಪರ್ಲಿ, ಔಟ್ ಶರ್ಟ್ ಮಾಡಿದ್ದ, ಹಾಕೊಂಡಿದ್ದ, ಏನ್ ಅನ್ಸುತ್ತೆ ನಿಮ್ಗೆ? ಹಿಂಗಿದಾನೆ ಇವನು, ಇವರೆಲ್ಲ ಪೊಲೀಸ್ ಅಂತ ಕರ್ಸ್ಕೊಂತಾರಲ್ಲಪ್ಪ, ಹೆಂಗೆ ಇವರೆಲ್ಲ ಪೊಲೀಸ, ಈ ತರ ಪೊಲೀಸ್ ಇರೋದು ಅನ್ಸುತ್ತೋ ಇಲ್ವೋ? ಸೊ ದಟ್ ವಿಲ್ ಅಪ್ಲೈ ಟು ಯು ಆಲ್ಸೋ. ಹಾಗಾಗಿ ಯಾವಾಗ್ಲೂ ಸ್ಮಾರ್ಟ್ ಆಗಿ ಡ್ರೆಸ್ ಆಗಿರ್ಬೇಕು. ಸ್ಮಾರ್ಟ್ ಆಗಿ ಡ್ರೆಸ್ ಆಗಿರೋದು ಅಂದ್ರೆ ಕಲರ್ ಆಗಿ ಹಾಕೊಳ್ಳೋದು ಅಂತಲ್ಲ. ನಿಮ್ಗೆ ಕೊಟ್ಟಿರೋ ಯೂನಿಫಾರ್ಮ್ ಫಸ್ಟ್ ಆಫ್ ಆಲ್ ನೀಟ್ ಆಗಿ ಹಾಕೋಬೇಕು, ಫಿಟ್ ಆಗಿರ್ಬೇಕು. ಎಲ್ಲಾದ್ರೂ ಲೂಸ್ ಆಗಿದೆ ಅನ್ಸಿದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳಿ. ಯಾರಾದ್ರೂ ಒಬ್ಬ ಟೈಲರ್ ಹತ್ರ ಹೋಗಿ ಮೆಜರ್ಮೆಂಟ್ಸ್ ಕೊಟ್ಟು ಸರಿ ಮಾಡಿಸ್ಕೊಳ್ಳಿ ಫಸ್ಟ್. ಅಟ್ ದ ಸೇಮ್ ಟೈಮ್ ವೇರ್ ಇಟ್ ಪ್ರಾಪರ್ಲಿ, ಫುಲ್ ಯೂನಿಫಾರ್ಮ್ ಹಾಕೋಬೇಕು. ರೈಟ್ ಫ್ರಮ್ ಯೋರ್ ಶೂಸ್, ಬೆಲ್ಟ್ ಸರಿಯಾಗಿ ಹಾಕೊಂಡಿರ್ಬೇಕು, ಟೈಟ್ ಆಗಿ, ಅದೇ ಕರೆಕ್ಟ್ ಫಿಟ್ ಅಲ್ಲಿ ಹಾಕೊಂಡಿರ್ಬೇಕು. ಹಾಗೆ ನೀಟ್ ಹೇರ್ ಕಟ್ ಆಗಿರ್ಬೇಕು, ಶೇವ್ ಆಗಿರ್ಬೇಕು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಒಂದು ಸಲ ಯೂನಿಫಾರ್ಮ್ ನಲ್ಲಿ ಇದೀರಾ ಅಂದ್ರೆ ಯು ಶುಡ್ ಲುಕ್ ಲೈಕ್ ಅ ಪರ್ಫೆಕ್ಟ್ ಪರ್ಸನ್. ಬೇರೆ ಆಚೆ ಹೇಗಾದ್ರೂ ಕಾಣ್ಬೋದು, ಯೂನಿಫಾರ್ಮ್ ಅಲ್ಲಿ ಇಲ್ಲದೆ ಇರೋನು ಹೇಗಾದ್ರೂ ಕಾಣ್ಬೋದು. ಆದ್ರೆ ಯೂನಿಫಾರ್ಮ್ ಹಾಕೊಂಡವನು ಮಾತ್ರ ಸ್ಮಾರ್ಟ್ ಆಗಿ ನೀಟ್ ಆಗಿ ಇರ್ಬೇಕು. ಡಿಸಿಪ್ಲಿನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ನೀವು ಕಲ್ತಿರೋ ಈ 10 ದಿನದ ಡಿಸಿಪ್ಲಿನ್ ಏನಿದೆ ಅದು ಅಲ್ಲಿ ಶುರು ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಹೇಗೆ ಕಾಣ್ತಾ ಇದ್ದೀರಾ, ನೀವು ಹೇಗೆ ಇದ್ದೀರಾ ಅನ್ನೋದ್ರಿಂದ. ಸೆಕೆಂಡ್ಲಿ, ನೀವು ಮಾತಾಡೋದು ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು. ಅಟ್ ದ ಸೇಮ್ ಟೈಮ್ ಯು ಶುಡ್ ನೋ ಹೌ ಟು ಕಂಟ್ರೋಲ್ ಯುವರ್ ಬಿಹೇವಿಯರ್. ಯಾವನೋ ಮಿಸ್ಬಿಹೇವ್ಡ್ ಆಗಿ ಮಾತಾಡ್ದ ಅಂತ ಹೇಳ್ಬಿಟ್ಟು ನೀವು ಕೂಡ ಅದೇ ತರ ಮಾತಾಡೋದು, ಅದು ಮಾಡಬಾರ್ದು. ಪಬ್ಲಿಕ್ ಹೇಗ್ ಬೇಕಿದ್ರು ಹಾಗೆ ಬಿಹೇವ್ ಮಾಡ್ತಾರೆ. ನೀವು ಮಾತ್ರ ಡಿಸಿಪ್ಲಿನ್ಡ್ ಆಗಿ, ಲಾಫುಲ್ ಆಗಿ ಬಿಹೇವ್ ಮಾಡಬೇಕು. ಅವ್ರಿಗೆ ವಾರ್ನ್ ಮಾಡಿ. ನೀವೊಂದು ವಿಡಿಯೋ ನೋಡಿರ್ಬೋದು, ಡೆಲ್ಲಿಯಲ್ಲಿ ಅದೇ ಕರೋನಾ ಟೈಮ್ ನಲ್ಲಿ ಪೊಲೀಸರ ಜೊತೆ ಒಂದು ಗಂಡ ಹೆಂಡತಿ ಒಂದು ಬೆನ್ಸ್ ಕಾರಲ್ಲಿ ಬಂದು ಮಿಸ್ಬಿಹೇವ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಾರೆ. ಅವ್ರನ್ನ ಏನ್ ಕಿತ್ಕೊಂಡ್ರೆ, ಯಾರು ಗೊತ್ತಾ ನಾನು ಅದು ಇದು ಅಂತೆಲ್ಲ ಜೋರ್ ಮಾಡ್ತಾರೆ. ಡೆಲ್ಲಿ ಪೊಲೀಸ್ ಎಷ್ಟು ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡಿದ್ರ ಆ ಕೇಸಲ್ಲಿ ಅಂದ್ರೆ ಎಷ್ಟು ಜನ ಅದಾದ್ಮೇಲೆ ನೋಡಿದಿರೋ ಗೊತ್ತಿಲ್ಲ. ಇವ್ರು ಏನು ಮಾತಾಡಲ್ಲ. ಒಂದು ವಿಡಿಯೋ ಇದೆ, ಅವ್ನು ಹೇಗ್ ಬೇಕು ಹಂಗೆ ಮಾತಾಡ್ತಾ ಇರ್ತಾನೆ. ಇವರು ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಂಡ್ಬೇಕಾಗುತ್ತೆ ಅಂತ. ಅದ್ ಹೆಂಗ್ ಮುಟ್ಬಿಡ್ತೀಯ ಮುಟ್ಟು ಅಂದ್ರೆ, ನೀವು ಯಾವುದೇ ಕಾರಣಕ್ಕೆ ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋಕ್ಕಾಗಲ್ಲ. ನೀವು ಮಿಸ್ಬಿಹೇವ್ ಮಾಡಿದ್ರ ನಿಮ್ಮ ಮೇಲೆ ಕೇಸ್ ಮಾಡ್ತಾ ಇದ್ದೀವಿ, ನೀವು ಇಲ್ಲೇ ಇರಬೇಕು, ನಿಮ್ಮನ್ನ ನಾವು ತಗೊಂಡು ಹೋಗೇ ಹೋಗ್ತೀವಿ ಅಂತ. ಅದಾದ್ಮೇಲೆ ಅವ್ನು ಕಿರ್ಚಾಡ್ತಾನೆ, ನೀನ್ ಮುಟ್ ನೋಡ್ಬಿಡು, ನಾನು ಯಾರು ಗೊತ್ತಾ, ನಾನು ಈ ಮಂತ್ರಿ ಗೊತ್ತಾ, ಆ ಮಂತ್ರಿ ಗೊತ್ತಿಲ್ಲ. ಆದ್ರೂ ಜಸ್ಟ್ ಒಂದು ಸಬ್ ಇನ್ಸ್ಪೆಕ್ಟರ್, ಇಬ್ಬರು ಕಾನ್ಸ್ಟೇಬಲ್, ಇಷ್ಟೇ. ಒಂದು ಮಾತು ಇವ್ರು ತಪ್ಪಾಗಿ ಮಾತಾಡಲ್ಲ. ನೀವ್ ಏನ್ ಬೇಕಿದ್ರು ಮಾತಾಡಿ, ಇಲ್ಲಿಂದ ನಿಮ್ಮನ್ನು ಹೋಗ್ಲಿಕ್ಕಂತೂ ಬಿಡೋದಿಲ್ಲ. ತಗೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ.
ಆಮೇಲೆ ಅದೇ ಕಾನ್ಸ್ಟೇಬಲ್ ಕಾಲು ಹಿಡಿತಾನೆ, ಆ ವಿಡಿಯೋನೂ ಇದೆ. ಕಾಲು ಹಿಡಿದು ಕೇಳ್ತಾನೆ, ನನ್ನನ್ನು ಬಿಟ್ಬಿಡಿ, ನಾನು ಆ ಟೈಮ್ನಲ್ಲಿ ಏನೋ ನನ್ನ ಹೆಂಡತಿ ಮುಂದೆ ಹೀರೋ ಆಗ್ಲಿಕ್ಕೆ ಟ್ರೈ ಮಾಡಿದೆ ಅಂತ. ಆದ್ರೂ ಬಿಡಲ್ಲ, ನೀಟಾಗಿ ಎತ್ಕೊಂಡೋಗ್ಬಿಟ್ಟು ಕೇಸಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಬಿಡ್ತಾರೆ. 353 ಕೇಸ್ ಮಾಡಿಬಿಟ್ಟು ಅದಾದ್ಮೇಲೆ ತುಂಬಾ ತಿಂಗಳು ಅವನು ಜೈಲಲ್ಲಿದ್ದ. ತುಂಬಾ ಶ್ರೀಮಂತ ಆದ್ರೂ ಅವನಿಗೆ ರೋಡ್ ಮೇಲೆ ಒಂದು ಕಾನ್ಸ್ಟೇಬಲ್ ಟಾಟ್ ಹಿಮ್ ಹೌ ಟು ಬಿಹೇವ್. ಅದು ಇಂಪಾರ್ಟೆಂಟ್, ಅದು ಪ್ರೊಫೆಷನಲಿಸಮ್. ಅವ್ರು ಕಿರ್ಚಿದ್ರು ಅಂತ ಇವನು ಕಿರ್ಚಿದ್ದಿದ್ರೆ, ವಿಡಿಯೋ ಮಾಡ್ಕೊಂಡೆ ಸುಮ್ಮನೆ ಇದ್ದಿದ್ರೆ ಅದನ್ನ ಮ್ಯಾನಿಪುಲೇಟ್ ಮಾಡ್ತಿದ್ರು. ನಾನು ಬೈದೆ, ಅವ್ನ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ, ನನಗೆ ಅವ್ನು ವಾಪಸ್ ಬೈದ ಅಂತ ಅವನ ಮೇಲೂ ಒಂದು ಕೇಸ್ ಆಗ್ತಿತ್ತು. ಇವನ್ ಮೇಲೆ ಏನ್ ಕೇಸ್ ಆಗಿದೆ ಅದೇ ತರದ ಕೇಸು ಆ ಕಾನ್ಸ್ಟೇಬಲ್ ಮೇಲೂ ಆಗ್ತಿತ್ತು, ಆ PSI ಮೇಲೂ ಆಗ್ತಿತ್ತು ಅಲ್ವಾ? ಆದ್ರೆ ಅವ್ರು ಅದೆಲ್ಲ ಮಾಡ್ಲಿಲ್ಲ. ನೀಟಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವ್ನು ಬಿಹೇವ್ ಮಾಡ್ತಾ ಇದ್ದಿದ್ದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಇವ್ರ ರೆಸ್ಪಾನ್ಸ್ ಕೂಡ ರೆಕಾರ್ಡ್ ಮಾಡ್ಕೊಂಡು ಅವನು ಆ ಒಂದು 5 ನಿಮಿಷದಲ್ಲಿ ಅವನ ಸಿಟ್ಟಿಗೆ ಹೆಂಗ್ ಬೇಕಂಗೆಲ್ಲ ಎಗರಾಡ್ಬಿಟ್ಟ. ಫೈನಲಿ ಅವನ ಜೈಲಲ್ಲಿ ಇವ್ರು ಬುದ್ಧಿ ಕಲಿಸ್ಬೇಕಾದವ್ರು ಆಚೆ ಇದ್ದ ಅವನು ಬುದ್ಧಿ ಕಲಿಸಿದ್ದಾರೆ. ಅರ್ಥ ಆಗ್ತಿದ್ಯಾ? ದಟ್ ಇಸ್ ಕಾಲ್ಡ್ ಪ್ರೊಫೆಷನಲಿಸಮ್. ಅದು ನಮ್ಮಲ್ಲಿ ಎಷ್ಟೊಂದ್ಸಲ ಮಿಸ್ ಆಗುತ್ತೆ. ನಾವೇ ನೋಡಿದೀವಿ, ನಮ್ಮ ಸಿಬ್ಬಂದಿ ಯಾರೋ ಫೋನ್ ಮಾಡ್ಬಿಟ್ಟು ತಪ್ಪಾಗಿ ಮಾತಾಡಿದ್ದಕ್ಕೆ ಇವರು ಕೂಡ ತಪ್ಪಾಗಿ ಮಾತಾಡ್ಬಿಡ್ತಾರೆ. ಅಷ್ಟು ಬೇಕಾಗಿಲ್ಲ, ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಕಟ್ ಮಾಡಿದ್ರೆ ಮುಗಿದು. ನೀವು ಸರಿಯಾಗಿ ಮಾತಾಡಿ, ಕಟ್ ಮಾಡಿ ಸಾಕು. ಅವನು ಹೇಗೆ ಬೇಕಿದ್ರು ಮಾತಾಡಿ. ಇನ್ನೂ ಮಾತಾಡಿದ್ನ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಕಾಲ್ ಮಾಡಿದ್ರ ಬಗ್ಗೆ ಈ ತರ ಮಿಸ್ಬಿಹೇವ್ ಮಾಡ್ದ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ. ಕಲಿತಾರೆ. ಎಷ್ಟೋ ಜನ MLAಗಳು, ಎಷ್ಟೋ ಜನ ಮಂತ್ರಿಗಳು, ಎಷ್ಟೋ ಜನ ಜಸ್ಟ್ ಪೊಲೀಸ್ ಜೊತೆ ಮಿಸ್ಬಿಹೇವ್ ಮಾಡ್ಲಿಕ್ಕೆ ಜೈಲಿಗೆ ಹೋಗ್ತಾರೆ. ತಪ್ಪಿಸ್ಕೊಂಡಿದ್ದವರು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಟೈಮ್ ಬಂದಿಲ್ಲ ಅಷ್ಟೇ. ಮಿಸ್ಬಿಹೇವ್ ಮಾಡಿ ತಪ್ಪಿಸ್ಕೊಂಡಿದ್ದವ್ರು 4-5 ಜನ ಇರ್ಬೋದು. ನೀವು ನೋಡಿರ್ಬೋದು, UP ಯಲ್ಲೆಲ್ಲ ಮಿನಿಸ್ಟರೇ ಜೈಲಿಗೆ ಹೋಗಿದ್ದಾರೆ ಮಿಸ್ಬಿಹೇವ್ ಮಾಡಿ. ಹಾಗಾಗಿ ಆ ಪ್ರೊಫೆಷನಲಿಸಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಮಲ್ಲಿ. ಅವ್ರು ಹೇಗೆ ಮಾತಾಡಿದ್ರು ಕೂಡ ನೀವು ಕೇಳಿಸ್ಕೋಬೇಕು, ನೀವು ತಲೆ ತಗ್ಗಿಸ್ಕೊಂಡಿರ್ಬೇಕು ಅಂತ ಅಲ್ಲ ಹೇಳ್ತಾ ಇರೋದು. ನೀವು ಪ್ರೊಫೆಷನಲ್ ಆಗಿರ್ಬೇಕು. ಅವ್ರು ಮಿಸ್ಬಿಹೇವ್ ಮಾಡ್ತಾ ಇದ್ರೆ ಅವ್ರು ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂತ ವಾರ್ನ್ ಮಾಡಬೇಕು, ಅದನ್ನ ರೆಕಾರ್ಡ್ ಮಾಡ್ಕೋಬೇಕು, ಕೇಸ್ ಕೊಡ್ಬೇಕು, ಅವ್ರನ್ನ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕು. ತಲೆ ತಗ್ಗಿಸ್ಬೇಡಿ. ಯಾರ ಮುಂದೇನು ತಲೆ ತಗ್ಗಿಸ್ಲಿಕ್ಕೆ ನೀವು ಯಾವ ತಲೆ ತಗ್ಗಿಸೋ ಕೆಲಸನೂ ಮಾಡ್ತೀರ. ಅಂಡ್ ತಲೆ ತಗ್ಗಿಸೋ ಕೆಲಸ ಮಾಡಬೇಡಿ. ಏನಾಗಿ ಒಬ್ಬ ಪೊಲೀಸ್ ಯೂನಿಫಾರ್ಮ್ ನಲ್ಲಿರೋ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ರೆ ಅದಕ್ಕಿಂತ ಅವಮಾನ ಯಾವುದೂ ಇಲ್ಲ ಡಿಪಾರ್ಟ್ಮೆಂಟ್ಗೆ. ಅದಕ್ಕಿಂತ ದೊಡ್ಡ ಅವಮಾನ ಯೂನಿಫಾರ್ಮ್ ಯಾವುದೂ ಇಲ್ಲ. ನೀವು ಒಂದು ತಿಳ್ಕೊಳ್ಳಿ, ನಿಮಗಿಂತ 10 ಪಟ್ಟು ಜಾಸ್ತಿ ಸ್ಯಾಲ್ರಿ ಸಂಪಾದನೆ ಮಾಡುವವನು ಕೂಡ ನಿಮ್ಮ ಯೂನಿಫಾರ್ಮ್ ಇರೋ ಬೆಲೆನ ಕಮಾಂಡ್ ಮಾಡಲ್ಲ. ಒಬ್ಬ ಇಂಜಿನಿಯರ್ ನಿಮ್ಗಿಂತ 10 ಪಟ್ಟು ಜಾಸ್ತಿ ಸ್ಯಾಲ್ರಿ ತೆಗಿತಿರ್ಬೋದು, ಆದ್ರೆ ರೋಡ್ ಮೇಲೆ ನೀವಿದ್ರೆ ಏನ್ ಗೌರವ ಕೊಡ್ತಾರೆ ಜನ, ಅವನಿಗೆ ಅದೇ ಗೌರವ ಸಿಗದೆ ಇರ್ಬೋದು. ಸೊ ಹಾಗಾಗಿ ಆ ಯೂನಿಫಾರ್ಮ್ ಇರೋ ಬೆಲೆ ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಒಂದು ಆಪರ್ಚುನಿಟಿ, ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ಯೂನಿಫಾರ್ಮ್ ಹಾಕೊಳ್ಳೋ ಆಪರ್ಚುನಿಟಿ ಸಿಗಲ್ಲ. ನಿಮಗೆ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಆಲ್ವೇಸ್ ಕೀಪ್ ಟ್ರೈಂಗ್ ಟು ಬಿಕಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಾಪರ್ ಆಗಿ ಕಾನ್ಸ್ಟೇಬಲ್ ಆಗ್ಲಿಕ್ಕೋ, PSI ಆಗ್ಲಿಕ್ಕೋ, DSP ಆಗ್ಲಿಕ್ಕೋ ನಿಮ್ಮ ಪ್ರಯತ್ನ ನೀವು ಬರೆಯೋ ಓದಿ ಎಕ್ಸಾಮ್ ಬರೆದು ಆಗ್ಲಿಕ್ಕೆ ಟ್ರೈ ಮಾಡಿ. ಯಾರೋ ಆಗ್ಲೇ ಹೇಳ್ತಿದ್ರು, ನನ್ಗೆ ಇವತ್ತಿಗೂ ಪೂಜಾರಿ ಅಲ್ಲ, ಏನ್ ಹೆಸರು, ವಿಠಲ್ ಪೂಜಾರಿ, ಈಗಲೂ ಕೂಡ ನನ್ಗೆ ಆಸೆ ಇದೆ ಡಿಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಅಂತ. ಒಳ್ಳೇದು, ಆಸೆ ಇಟ್ಕೋಬೇಕು. ಜೀವನದಲ್ಲಿ ಆಸೆ ಇದ್ರೆ ಮಾತ್ರ ಮೇಲೆ ಹೋಗ್ತೀವಿ. ಯಾವ ಆಸೆ ಇಲ್ಲದೆ ಇದ್ರೆ ಅಲ್ಲೇ ಇಟ್ಬಿಡ್ತೀವಿ. ಸೊ ಆಸೆ ಇಟ್ಕೊಳ್ಳಿ, ಆಸೆಗೋಸ್ಕರ ಕಷ್ಟಪಡಿ, ಕರೆಕ್ಟ್ ದಾರಿಯಲ್ಲಿ ಕಷ್ಟಪಡಿ. ಅದು ತುಂಬಾ ಇಂಪಾರ್ಟೆಂಟ್. ತಪ್ಪು ದಾರಿಯಲ್ಲಿ ಮೇಲ್ಗೆ ಹೋದ್ರೂ ಕೂಡ ತುಂಬಾ ದಿನ ಉಳಿಯಲ್ಲ. ಅದು ಕರೆಕ್ಟ್ ದಾರಿಯಲ್ಲಿ ಮೇಲೆ ಹೋದವನು ಆ ಅಚೀವ್ಮೆಂಟ್ ಫೀಲಿಂಗ್ ಇರುತ್ತೆ.
ಸೊ ಕಷ್ಟಪಟ್ಟು ಓದಿ ನೆಕ್ಸ್ಟ್ ಇನ್ನು ಬೆಟರ್ ಪೋಸ್ಟ್ ಸ್ಕೋರ್. ಐ ವಿಶ್ ಆಲ್ ಆಫ್ ಯು ಗೆಟ್ ಟು ಬೆಟರ್ ಪೋಸ್ಟ್ ಫ್ರಮ್ ಹಿಯರ್. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಅದನ್ನ ಮರಿಬಾರ್ದು. ಈಗಿರೋದು ಚೆನ್ನಾಗಿದೆ ಅನ್ನೋದು ಯಾವತ್ತೂ ಮರಿಬಾರ್ದು. ನಾವಿರೋದು ಚೆನ್ನಾಗಿದೆ, ಇನ್ನೂ ಒಳ್ಳೇದಕ್ಕೆ ಏನ್ ಮಾಡೋಣ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗಿರೋ ಆಪರ್ಚುನಿಟಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ, ಅದನ್ನ ಗುರ್ತಿಟ್ಕೊಳ್ಳಿ. ತುಂಬಾ ಜನಕ್ಕೆ ಈ ಆಪರ್ಚುನಿಟಿ ಡಿನೈ ಆಗಿರೋರು ಇದ್ದಾರೆ. ನೀವು ತಗೊಳ್ಳೋ ಸ್ಯಾಲ್ರಿ ಸಿಗದೇ ಇರೋರು ತುಂಬಾ ಜನ ಇದ್ದಾರೆ. 10,000 ರೂಪಾಯಿ ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಟ್ರೈ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಇಂಜಿನಿಯರಿಂಗ್ ಮಾಡಿ 20,000 ಜಾಬ್ ಸಿಗದೇ ಇರೋರು ಎಷ್ಟು ಜನ ಇದ್ದಾರೆ ಆಚೆ, ಹೋಗಿ ನೋಡಿ. ಈ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ. ನಮ್ಮಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇರಬೇಕು, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದು ತಿಳ್ಕೊಳ್ಳಿ. ನೀವು ಬೇರೆ ದೇಶದಲ್ಲಿ ಹೋಗಿ ನೋಡಿ. ನಮ್ಮಲ್ಲಿಂದ ಕೆಲವರೆಲ್ಲ ಓದ್ಲಿಕ್ಕೆ US ಗೆ, ಆಸ್ಟ್ರೇಲಿಯಾಗೆ, UK ಗೆ ಹೋಗ್ತಾರಲ್ಲ, ಅಲ್ಲಿ ಎಂತೆಂಥವ್ರು. ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನನ್ನ ಕಸಿನ್ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದ, ತುಂಬಾ ಒಳ್ಳೆ ದೊಡ್ಡ ಮನೆತನದವರು. ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಸೇರ್ಕೊಂಡ ಪೆಟ್ರೋಲ್ ಬಂಕ್ ನಲ್ಲಿ. ಬಿಕಾಸ್ ಆಬ್ವಿಯಸ್ಲಿ ಪೇರೆಂಟ್ಸ್ ಇಂದ ಕಂಪ್ಲೀಟ್ ಎಲ್ಲ ಖರ್ಚುಗಳಿಗೂ ತರಿಸ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಸೇರ್ಕೊಂಡೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ದ, ರೆಸ್ಟೋರೆಂಟ್ ನಲ್ಲಿ ಟೇಬಲ್ ಕ್ಲೀನ್ ಮಾಡೋ ಕೆಲಸ ಮಾಡ್ದ. ಬಟ್ ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇದೆ. ಯಾಕೆ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ಬೋದು. ಆ ಥರ ಏನಿಲ್ಲ, ಅಲ್ಲಿ ಎಲ್ಲದಕ್ಕೂ ಡಿಗ್ನಿಟಿ ಆಫ್ ಲೇಬರ್ ಇದೆ, ಅದರಲ್ಲಿ ಏನು ತಪ್ಪಿಲ್ಲ. ನಮ್ಮ ಮನೆಯಲ್ಲಿ ನಾವು ಟೇಬಲ್ ಕ್ಲೀನ್ ಮಾಡ್ಕೊಳ್ಳಲ್ವಾ, ಅಷ್ಟೇ. ಅಲ್ಲಿ ಕೆಲಸ ಮಾಡ್ತಿದ್ರೆ ಐ ಆಮ್ ಗೆಟಿಂಗ್ ಪೇಡ್ ಫಾರ್ ಇಟ್. ಅದು ಯಾವ ಕೆಲಸ ಅನ್ನೋದು ಇಟ್ ಡಸಂಟ್ ಮ್ಯಾಟರ್. ಸಮ್ ಪರ್ಸನ್ ಮೈಟ್ ಪೆಟ್ರೋಲ್ ಹೊಡಿತಿರ್ಬೋದು, ಇನ್ನೊಬ್ಬ ಟೇಬಲ್ ಕ್ಲೀನ್ ಮಾಡ್ಬೋದು, ಇನ್ನೊಬ್ಬ ಫ್ಲೋರ್ ಕ್ಲೀನ್ ಮಾಡ್ತಿರ್ಬೋದು. ಎಲ್ಲನೂ ಕೂಡ ಕೆಲಸನೇ ತಾನೆ. ಈ ತರ ಕೆಲಸ ಮಾಡಿದವನ್ಗೆ 10 ಬೆರಳು, ಇನ್ಯಾರಿಗೋ 4 ಬೆರಳು, ಹಂಗೇನಿರಲ್ಲ. ಎಲ್ಲರಿಗೂ ಅದೇನೆ, ಎಲ್ಲರಿಗೂ ಅದೇ ಹೊಟ್ಟೆ, ಎಲ್ಲರಿಗೂ ಸಿಗೋದು ಅದೇ ಊಟ. ಎಲ್ಲರೂ ಬದುಕ್ತಿರೋದು ಆ ಊಟಕ್ಕೋಸ್ಕರನೇ ಅಲ್ವಾ. ಏನು ಅವನು ಬೆಳ್ಳಿ ಪ್ಲೇಟ್ ನಂತಿರ್ಬೋದು, ನಾವು ಪ್ಲಾಸ್ಟಿಕ್ ಪ್ಲೇಟ್ ನಂತಿರ್ಬೋದು, ಅಷ್ಟೇ. ಬೆಳ್ಳಿ ಪ್ಲೇಟ್ ಆದ್ರೂ ಪ್ಲಾಸ್ಟಿಕ್ ಪ್ಲೇಟ್ ಆದ್ರೂ ಹೊಟ್ಟೆಗೆ ಸೇರೋದಂತೂ ಊಟನೇ. ಬೆಳ್ಳಿ ಪ್ಲೇಟ್ ಅಂತೂ ತಿನ್ಲಿಕ್ಕೆ ಆಗಲ್ಲ, ಅದಂತೂ ಗ್ಯಾರಂಟಿ. ಯಾರಾದ್ರೂ ತಿಂದವ್ರು ಇದಾರ ಬೆಳ್ಳಿ ಪ್ಲೇಟ್ ಹಂಗೆ ತಿಂದು ನುಂಗಿ? ಇಲ್ಲ. ಮತ್ತೆ ಹಾಗಾಗಿ ಆ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮಲ್ಲಿ. ಮೇಲೆ ಕೆಳಗೆ ಇದು ಯಾವತ್ತೂ ಯೋಚನೆ ಮಾಡಬಾರ್ದು. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5 ಜನೋ 7 ಜನೋ ಬಂದ್ರೆ ನಾವು ಅವ್ರಿಗೆ ಸರ್ವ್ ಮಾಡ್ತೀವಿ, ನಾವು ಅವ್ರ ತಟ್ಟೆ ತೆಗಿತೀವಿ. ಒಂದು ಮದುವೆಯಲ್ಲಿ ನಮ್ಮ ಮನೆ ಮದುವೆ ಆಗ್ತಿದ್ರೆ ನಾವು ತಟ್ಟೆ ತೆಗಿಯಲ್ವಾ, ಹೋಗ್ಬಿಟ್ಟು ಬಡಿಸಲ್ವಾ? ಮನೆಗೆ ಯಾರಾದ್ರೂ ಬಂದ್ರೆ ಫಾರ್ ಎಕ್ಸಾಂಪಲ್ ಗೆಸ್ಟ್ಸ್, ಟೇಬಲ್ ಕ್ಲೀನ್ ಮಾಡ್ಕೊಡಲ್ವಾ ನಾವು? ಅವ್ರು ತಿಂದಿರೋ ತಟ್ಟೆ ನಾವು ತೆಗಿಯಲ್ವಾ? ಎಲ್ಲರೂ ಮಾಡ್ತೀವಿ. ಅದರಲ್ಲಿ ಏನು ಮೇಲು ಕೀಳನ್ನೋದು ಏನೂ ಇಲ್ಲ. ನಮ್ಮ ಮನೆ ಸ್ವಚ್ಛ ಹೇಗೆ ಮಾಡ್ಕೊಂತೀವೋ, ನಾವು ಯಾವ್ದಾದ್ರು ಕೆಲಸ ಮಾಡ್ತಿರೋದ್ರಲ್ಲಿ ಸ್ವಚ್ಛ ಹಾಗೆ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನಿಮ್ಗೆ ಜಾಬ್ ಸಿಕ್ಕಿದಾಗ ಅವನಿಗೆ ಔಟ್ಡೋರ್ ಡ್ಯೂಟಿ ಕೊಟ್ರು, ನನಗೆ ಇಲ್ಲಿ ಡ್ಯೂಟಿ ಕೊಟ್ರು, ಅಲ್ಲಿ ಡ್ಯೂಟಿ ಕೊಟ್ರು, ಈ ತರ ಯೋಚನೆ ಬರುತ್ತೆ ನಮ್ಗೆ. ಯಾವ ತರ ಡ್ಯೂಟಿ ಕೊಟ್ರು ಸ್ಯಾಲ್ರಿ ಅದೇನೆ, ಗೊತ್ತಾಯ್ತು? ಆ ಡ್ಯೂಟಿ ಕೊಟ್ಟಿದ್ದಕ್ಕೆ 50,000, ಈ ಡ್ಯೂಟಿ ಕೊಟ್ಟಿದ್ದಕ್ಕೆ 10,000 ಏನಿಲ್ಲ, ಎಲ್ಲದಕ್ಕೂ ಒಂದೇನೆ. ನಮ್ಮಲ್ಲಿದೆ, ಇಲ್ಲಿದೆ ಅಷ್ಟೇ ಅದು ಡಿಫರೆನ್ಸ್. ಮೇಲೆ ಹೋಗ್ತಿದ್ದಂಗೆ ಯು ವಿಲ್ ರಿಯಲೈಸ್ ದಟ್ ದೀಸ್ ಆರ್ ಆಲ್ ಸ್ಟುಪಿಡ್ ಥಿಂಗ್ಸ್. ನಾವು ಆ ತರ ಯೋಚನೆ ಮಾಡ್ತಾ ಇದ್ದೀವಿ. ಆ ತರ ಯಾವ ಡಿಫರೆನ್ಸ್ ಇಲ್ಲ. ಯಾವ ಕೆಲಸ ಕೊಟ್ರು ಅದರಲ್ಲಿ ಚೆನ್ನಾಗಿ ಮಾಡಿ ಅಷ್ಟೇ. ಈಗ ಯಾವನಿಗೋ ಕಂಪ್ಯೂಟರ್ ವರ್ಕ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಅವನು ಕಂಪ್ಯೂಟರ್ ಹೇಗೆ ಟೈಪ್ ಮಾಡಬೇಕು ಅಂತ ಸರಿಯಾಗಿಲ್ಲದೆ ಎಲ್ಲ ತಪ್ಪು ಟೈಪ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಇನ್ ಯಾರಿಗೋ ಕೆಲಸ ಏನ್ ಕೊಟ್ರು, ಲೆಟ್ಸ್ ಗಾರ್ಡ್ ಡ್ಯೂಟಿ ಕೊಟ್ರು ನಿಮ್ಗೆ, ಯಾವ್ದಾದ್ರು ಒಂದು ಚೆಕ್ ಪೋಸ್ಟ್ಗೋ, ಏನೋ ನಾಳೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಚೆಕ್ ಪೋಸ್ಟ್ ಗಾರ್ಡ್ ಡ್ಯೂಟಿ ಮಾಡಿದ್ರಿ. ಗಾರ್ಡ್ ಡ್ಯೂಟಿ ಮಾಡಿದವ್ರು ಚೆನ್ನಾಗಿ ಕೆಲಸ ಮಾಡಿದ್ರು ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಸೀಜರ್ ಹಿಡಿದ್ರು, ಒಂದು ಗಾಡಿಯಲ್ಲಿ ಯಾವ್ದೋ ಹೋಗ್ತಿತ್ತು,
ಆಗ ಯಾವುದು ಗ್ರೇಟ್ ವರ್ಕ್ ಅಲ್ಲಿ ಚೆನ್ನಾಗಿ ಮಾಡಿದ, ಗಾರ್ಡ್ ಡ್ಯೂಟಿ ಚೆನ್ನಾಗಿ ಮಾಡಿದ, ಅದಕ್ಕೆ ಸೀಜರ್ ಆಗಿದೆ. ಹಾಗಾಗಿ ದಟ್ ವಿಲ್ ಬಿ ಅಪ್ರಿಷಿಯೇಟೆಡ್. ಆಫೀಸ್ನಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡ್ದ, ಇನ್ನೊಬ್ಬರಿಗೆ ಅಲ್ಲಿ ರೋಡ್ ನಲ್ಲಿ ನಿಲ್ಸಿದ್ರು, ದೇರ್ ಇಸ್ ನೋ ಡಿಫರೆನ್ಸ್ ಅಲ್ವಾ? ಇನ್ಫ್ಯಾಕ್ಟ್ ಅಲ್ಲಿ ನಿಂತ್ಕೊಂಡಿದ್ದವನು ಹಿ ಬಿ ಅಪ್ರಿಷಿಯೇಟೆಡ್ ಮೋರ್ ದ್ಯಾನ್ ದಿ ಪರ್ಸನ್ ಹೂ ಟೈಪ್ ಫುಲ್ ತಪ್ಪಾಗಿ ಟೈಪ್ ಮಾಡಿದವನಿಗಿಂತ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಚೆನ್ನಾಗಿ ಮಾಡ್ಬೇಕಷ್ಟೇ. ವಿ ಹ್ಯಾವ್ ಟು ಪುಟ್ ಇನ್ ದಟ್ ಎಫರ್ಟ್. ಮೇಲೆ ಕೆಳಗೆ ಯಾವುದೂ ಇಲ್ಲ ಕೆಲಸ, ಮೇಲೆ ಕೆಳಗೆ ಯಾವುದೂ ಇಲ್ಲ. ನನ್ನ ಗಾರ್ಡ್ ಡ್ಯೂಟಿ ಹಾಕಿದ್ರೆ ನಾನು ಗಾರ್ಡ್ ಡ್ಯೂಟಿ ಮಾಡ್ತೀನಿ. ನಾಳೆ ಯಾವುದೋ ಒಂದು ದೊಡ್ಡ ಘಟನೆ ಆಯ್ತು, ನಾನು ಚೆಕ್ ಪೋಸ್ಟ್ ಅಲ್ಲಿ ನಿಂತ್ಕೊಂಡು ಚೆಕ್ ಮಾಡೋ ಅವಶ್ಯಕತೆ ಬಂತು ಅಂದ್ರೆ ವಿಲ್ ಡೂ ಇಟ್ ಅಂಡ್ ಇಟ್ ಹ್ಯಾಸ್ ಬೀನ್ ಡನ್. ನೀವು ಅನ್ಕೋಬಹುದು ಸುಮ್ಮನೆ ಹೇಳ್ತಾರೆ ಅಷ್ಟೇ ಇಲ್ಲಿ ಭಾಷಣಕ್ಕೆ ಅಂತ. ಇಲ್ಲ, IPS ಆಫೀಸರ್ಸ್ ಇರ್ಬೋದು, ಲೋಕಲ್ ಪೊಲೀಸ್ನವ್ರು ಇರ್ಬೋದು, ಯಾರಾದ್ರೂ ಇರ್ಬೋದು, ಚೆಕ್ ಪೋಸ್ಟ್ ನಲ್ಲಿ ಡ್ಯೂಟಿ ಮಾಡಿದವ್ರು ಇದ್ದಾರೆ, ಮಾಡಿದೀವಿ ನಾವೆಲ್ಲ. ಟೈಮ್ ಬಂದಾಗ ಮಾಡ್ಬೇಕು, ಎಲ್ಲ ಡ್ಯೂಟಿನೂ ಮಾಡ್ಬೇಕು. ಸೊ ಹಾಗಾಗಿ ಮೇಲೆ ಕೆಳಗೆ ಅನ್ನೋದು ಫೀಲಿಂಗ್ ಇರುವ ಫಸ್ಟ್ ಥಿಂಗ್, ರಿಮೂವ್ ದಟ್. ಆಲ್ ದಟ್ ಮ್ಯಾಟರ್ಸ್ ಇಸ್ ನಾವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀವಾ, ತಲೆ ತಗ್ಸುವಂತ ಕೆಲಸ ಅಲ್ಲದೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಾ. ನಮ್ಮನ್ನೊಂದು ಚೆಕ್ ಪೋಸ್ಟ್ ಹಾಕಿದ್ರೆ ಒಂದು ವೆಹಿಕಲ್ ಕೂಡ ಚೆಕ್ ಮಾಡದೆ ನಾನು ಬಿಟ್ಟಿಲ್ಲ, ಆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಯಾರು ಏನೇ ಮಾಡಿದ್ರು ಕೂಡ ನಾನು ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡಿದ್ದೀನಿ, ನಾನು ಏನ್ ಮಾಡ್ಬೇಕು ಕರೆಕ್ಟ್ ಆಗಿ, ಅದು ಬೆನ್ಸ್ ಕಾರ್ ಆಗಿರ್ಲಿ, ಇನ್ನೊಂದು ಅದಕ್ಕಿಂತ ದೊಡ್ಡ ಕಾರ್ ಆಗಿರ್ಲಿ, ನಿಲ್ಸದ್ನ ಕರೆಕ್ಟ್ ಆಗಿ ಚೆಕ್ ಮಾಡೋದನ್ನ ಕಳಿಸೋದನ್ನ, ದಟ್ ಮ್ಯಾಟರ್ಸ್. ಅದು ತರೋದು ನಿಮ್ಮ ಜಾಬ್ ನಲ್ಲಿ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ದಟ್ ವಿಲ್ ಗಿವ್ ಯು. ಇಲ್ಲದೆ ಇದ್ರೆ ಹೇಗ್ ಬೇಕಿದ್ರು ಕೆಲಸ ಮಾಡ್ಬೋದು, ತಪ್ಸ್ಕೊಂಡು ಓಡಾಡಿ ಕೂಡ ಕೆಲಸ ಮಾಡಿರೋರು ಇರ್ಬೋದು, ಬಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ನಾಟ್ ಬಿ ದೇರ್ ಇನ್ ಅವರ್ ಸರ್ವಿಸ್. ಹಾಗಾಗಿ ಆಲ್ವೇಸ್ ಡೂ ಯುವರ್ ಬೆಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದ್ರೂ ಕಮ್ಮಿ ಆಯ್ತಾ ಅದನ್ನ ತಿಳಿಸಿ ಮೇಲೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಷ್ಟೊಂದು ಕೆಲಸದಲ್ಲಿ ಒಂದು ಸ್ಟೇಷನ್ ನಲ್ಲಿರೋ PSIಗೋ ಇನ್ಸ್ಪೆಕ್ಟರ್ಗೋ ಮರ್ತೋಗಿರ್ತಾರೆ ಕೆಲವು ಸಲ, ನೀವು ತಿಳಿಸ್ಬೇಕಾಗ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸರ್, ನಾನು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ, ನಮ್ಗೆ ಊಟನೇ ಬಂದಿಲ್ಲ, ಅರ್ಥ ಆಯ್ತಾ? ಸರ್, ನಾನು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ, ನಮ್ಗೆ ರೊಟೇಷನ್ ಟೈಮ್, ಇದು ರೊಟೇಷನ್ ನಲ್ಲಿ ಬರ್ಬೇಕಾದವ್ರು ಇನ್ನೂ ಬಂದಿಲ್ಲ, ಅವ್ರು ತುಂಬಾ ಲೇಟ್ ಆಗ್ತಾ ಇದೆ ಡೈಲಿ ಬರೋದು. ತಿಳಿಸ್ಬೇಕು, ನೀವು ಕೇಳ್ಬೇಕು. ದಟ್ ಈಸ್ ಯುವರ್ ರೈಟ್. ಅದು ತಿಳಿಸಿದ್ರೇನೆ ಸರಿ ಹೋಗೋದು. ಏನ್ ಕೆಲಸ ಕೊಟ್ಟರು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಏನಾದ್ರೂ ಆಗ್ತಿದ್ರೆ ಮೇಲಧಿಕಾರಿಗಳಿಗೆ ತಿಳಿಸಿ. ನೀವು ಅನ್ಕೋಬಾರ್ದು ಮೇಲಧಿಕಾರಿಗಳು ಅವ್ರು ನೋಡ್ಕೋಬೇಕಲ್ಲ, ಅವರೇ ತಾನೇ ಡ್ಯೂಟಿ ರೊಟೇಷನ್ ಹಾಕಿರೋದು, ಅಷ್ಟು ಮಾತ್ರ ಗೊತ್ತಿಲ್ವ ಅವ್ರಿಗೆ, 8 ಗಂಟೆ ಆದ್ಮೇಲೆ ಬೇರೆಯವ್ರನ್ನ ಹಾಕ್ಬೇಕು ಅಂತ. ಹಾಕ್ಬೇಕು, ಅವರೇ ಹಾಕ್ಬೇಕು. ಆದ್ರೆ ಒಂದೊಂದ್ಸಲ ಮಿಸ್ ಆಗಿರುತ್ತೆ, ಒಂದೊಂದ್ಸಲ ಎಲ್ಲೋ ಹಾಕ್ಬೇಕಾದ್ರೆ ಡ್ಯೂಟಿ ಮಿಸ್ ಆಗಿರ್ಬೋದು, ಅಥವಾ ನಿಮ್ಗೆ ರೀಪ್ಲೇಸ್ಮೆಂಟ್ ಬಂದಿದೆಯಾ ಅಂತ ಚೆಕ್ ಮಾಡೋದು ಮಿಸ್ ಮಾಡ್ಕೊಂಡಿರ್ಬೋದು. ನೀವು ತರ್ಬೇಕು, ಅವ್ರ ಗಮನಕ್ಕೆ ತರಬೇಕು. ಸೊ ದಟ್ ನೆಕ್ಸ್ಟ್ ಅವರು ಹಿ ವಿಲ್ ರೆಕ್ಟಿಫೈಡ್ ಅಲ್ವಾ? ನಾವೆಲ್ಲರೂ ಕೂಡ ತಪ್ಪು ಮಾಡ್ತೀವಿ. ತಪ್ಪು ಮಾಡದೇ ಇರೋ ಮನುಷ್ಯ ಏನಾದ್ರು ಇದಾನ ಈ ಭೂಮಿ ಮೇಲೆ? ಯಾರು ಇಲ್ಲ, ಎಲ್ಲರೂ ತಪ್ಪು ಮಾಡಿದ್ವಿ. ಆ ತಪ್ಪನ್ನ ರೆಕ್ಟಿಫೈ ಮಾಡ್ಕೋಬೇಕು. ಯಾರಾದ್ರೂ ಕರೆಕ್ಟ್ ಮಾಡಿದ್ರೆ ಅದು ದೊಡ್ಡತನ. ಅದು ರೆಕ್ಟಿಫೈ ಮಾಡ್ಕೊಂಡೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅದು ಏನು ಮಾಡಕ್ಕಾಗಲ್ಲ, ಅದು ಅವ್ರ ದಡ್ಡತನ ಅಷ್ಟೇ. ಅಂತ ಅವ್ರನ್ನ ದಡ್ಡ ಅಂತ. ಒಂದು ಸಲ ತಪ್ಪು ಮಾಡಿ ಇನ್ನೊಂದ್ಸಲ ರೆಕ್ಟಿಫೈ ಮಾಡ್ಕೊಂಡ್ರೆ ಅವ್ನು ಬುದ್ಧಿವಂತ. ಒಂದ್ಸಲ ತಪ್ಪು ಮಾಡಿ ಯಾರಾದ್ರೂ ಹೇಳಿದ್ಮೇಲೆ ಮತ್ತೆ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ರೆ ಅವ್ನು ದಡ್ಡ ಅಂತ. ಗೊತ್ತಾಯ್ತು? ಅದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು 10 ದಿನ ಟ್ರೈನಿಂಗ್ ನಲ್ಲಿ ನೀವು ಸಾಕಷ್ಟು ಕಲ್ತಿದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ನೀವು ಬಂದಿದ್ದು ಮೊದಲನೇ ದಿನಕ್ಕಿಂತ ಇವತ್ತು ಆಚೆ 10ನೇ ದಿನ ಆಚೆ ಹೋಗ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ಅ ಬೆಟರ್ ಪರ್ಸನ್. ನೀವು ಬಂದಿದ್ದ ದಿನಕ್ಕಿಂತ ನೀವು ಬೆಟರ್ ಆಗಿದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನನ್ನ ಅನಿಸಿಕೆ ಇದು. ಯಾಕಂದ್ರೆ ಯು ಮೈಟ್ ಹ್ಯಾವ್ ನಾಟ್ ಬಿಕಮ್ ದಿ ಬೆಸ್ಟ್ ಪರ್ಸನ್, ಆದ್ರೆ ನಾನು ಬಂದಿದ್ದಕ್ಕಿಂತ ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟ್ ಇದೆ. ಅದು 5% ಇರಲಿ, 10% ಇರಲಿ, 50% ಇರಲಿ. ನಾನು ಬಂದಿದ್ದ ದಿನಕ್ಕಿಂತ 1ನೇ ತಾರೀಕು ನಾನು ಬಂದೆ, ಮಾರ್ಚ್ 1. ಇವತ್ತು ಮಾರ್ಚ್ 10. ನಾನು 10ನೇ ತಾರೀಕು ತರಬೇತಿ ತಗೊಂಡು 10 ದಿನ ತರಬೇತಿ ತಗೊಂಡು ಆಚೆ ಹೋಗ್ತಾ ಇದ್ದೀನಿ. ಏನೋ ಒಂದು ಕಲ್ತಿದ್ದೀನಿ ಅಂತಿದ್ರೆ ದಿಸ್ ಟ್ರೈನಿಂಗ್ ಇಸ್ ಅ ಸಕ್ಸಸ್. ಅಷ್ಟೇ. ಇಷ್ಟು ಹೇಳ್ತಾ ನೀವೆಲ್ಲರೂ ಕೂಡ
ಇನ್ನೂ ಮೇಲಕ್ಕೆ ಹೋಗಿ ಅಂತ ಒಂದು ನಿಮ್ಮನ್ನ ನಿಮ್ಮ ಪರವಾಗಿ ವಿಶ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಸಿ ವಿ ರಿಷನ್ ಸರ್ IPS ಜಿಲ್ಲಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ, ಚಪ್ಪಾಳೆಗಳನ್ನು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಡ್ಬೇಕು ಅಂತೇಳಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಸಮಾಧಿಷ್ಠರು ಗೃಹರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನ ಕೇಳ್ಕೊತಾ ಇದ್ದೀವಿ. ಈ ಒಂದು 10 ದಿನಗಳ ಮೂಲ ತರಬೇತಿ ಶಿಬಿರದ ನಮಸ್ಕಾರಗಳು. ಮತ್ತು ನಿಮಗೆಲ್ಲರಿಗೂ ನಾನು ಈ 10 ದಿನಗಳ ತರಬೇತಿಯನ್ನ ಪಡೆದು ನೀವು ಎಷ್ಟು 10 ದಿನಗಳ ಹಿಂದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಬಂದು ಇವತ್ತು ಪರಿಪೂರ್ಣ ಅಂತ ನಾನು ಹೇಳಲ್ಲ, ಒಂದಷ್ಟು ದಿನಗಳ ತರಬೇತಿಗಳ ಬಳಿಕ ಸಮಾಜಕ್ಕೆ ಒಂದು ಆಸ್ತಿಯಾಗಿ ನೀವು ಹೊರಹೊಮ್ಮಿದ್ದೀರಾ. ಆಸ್ತಿ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವೆಲ್ಲ ಸಾಮಾಜಿಕ ಬದ್ಧತೆ, ಕಾಳಜಿ, ಕಳಕಳಿ ನನಸಾಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಗೃಹರಕ್ಷಕ ಇಲಾಖೆಯ ಧ್ಯೇಯವಾಕ್ಯ ನಿಷ್ಕಾಮ ಸೇವೆಯೇ ಪರಮ ಗುರಿ ಅನ್ನೋದು. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಒಂದಷ್ಟು ದಿನಗಳ ಕಾಲ ನಮ್ಮ ಒಂದೇ ಜೊತೆಯಾಗಿ ಇಟ್ಕೊಂಡು ಈ ಒಂದು ತರಬೇತಿಯನ್ನು ಪಡೆದಿದ್ದೀರಾ. ನಮ್ಮ ಗೃಹರಕ್ಷಕ ಇಲಾಖೆ ಅಂತ ಹೇಳಿದ್ರೆ ಬೇರೆ ಬೇರೆ ಸ್ತರದ ಸಮಾಜದ ಬೇರೆ ಬೇರೆ ಜಾತಿ, ಮತ, ಧರ್ಮದ ಎಲ್ಲ ಜನರು ಒಟ್ಟು ಸೇರಿ ವಿವಿಧ ಇಲಾಖೆಯ ಬೇರೆ ಬೇರೆ ಕೆಲಸ ಮಾಡುವಂತ ನೀವು ಒಂದೇ ರೂಫಿನ ಅಡಿಯಲ್ಲಿ 10 ದಿನಗಳ ಕಾಲ ತರಬೇತಿಯನ್ನು ಪಡೆದಿದ್ದೀರಾ. ಗೃಹರಕ್ಷಕರು ಅಂದ್ರೆ ಏನು, ಗೃಹರಕ್ಷಕರು ಯಾವ ರೀತಿ ಸಮಾಜದಲ್ಲಿ ನೀವು ವರ್ತಿಸಬೇಕು, ಒಂದು ಯೂನಿಫಾರ್ಮ್ ಹಾಕಿದ ಮೇಲೆ ನೀವು ಯಾವ ರೀತಿ ಇತರರಿಗೆ ಮಾದರಿಯಾಗಿರಬೇಕು ಎನ್ನುವುದರ ಬಗ್ಗೆ ನಾವೆಲ್ಲ ನಿಮಗೆ ಬೇಕಾದಷ್ಟು ತರಬೇತಿಯನ್ನು ನೀಡಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ಮಾತಿದೆ, ನಮ್ಮ ಸಂಸ್ಕೃತಿ ಹೇಗಿರಬೇಕು ಅಂತ ಹೇಳಿದ್ರೆ, ಯಾರು ನಮ್ಮನ್ನು ಗಮನಿಸದೇ ಇರುವಾಗ ನಾವು ಏನು ವರ್ತಿಸುತ್ತೇವೋ ಅದು ನಮ್ಮ ಸಂಸ್ಕೃತಿ ಆಗಬೇಕು ಅಂತ ಹೇಳಿ. ವೆನ್ ನೋಬಡಿ ಈಸ್ ವಾಚಿಂಗ್, ವಾಟ್ ಈಸ್ ಅವರ್ ಬಿಹೇವಿಯರ್ ಈಸ್ ಅವರ್ ಕಲ್ಚರ್. ನಮ್ಮನ್ನು ಯಾರು ನೋಡದೇ ಇದ್ದಾಗ ನಾವು ಹೇಗೆ ಸಮಾಜದಲ್ಲಿ ಬದುಕುತ್ತೀರೋ ಅದು ನಮ್ಮ ಸಂಸ್ಕೃತಿ ಆಗಬೇಕು. ಇದರ ಅರ್ಥ ಇಷ್ಟೇ, ನೀವು ಯೂನಿಫಾರ್ಮ್ ಹಾಕೊಂಡು ಸಮಾಜದಲ್ಲಿರುವಾಗ ನಿಮ್ಮನ್ನ ಕಾಣದ ಕಣ್ಣುಗಳು 10 ಕಡೆ ಆಂಗಲ್ ಇಂದ CCTVನಲ್ಲಿ ಗಮನಿಸ್ತಾ ಇರ್ತಾರೆ. ನೀವು 100 ಒಳ್ಳೆ ಕೆಲಸ ಮಾಡಿರ್ಬೋದು, ಸಮಾಜ ಅದನ್ನ ಎಪ್ರಿಷಿಯೇಟ್ ಮಾಡದೇ ಇರ್ಬೋದು, ಆದರೆ ನೀವು ಒಂದು ತಪ್ಪು ಕೆಲಸ ಮಾಡಿದರೆ ಅದು ಮರುದಿವಸ ವೃತ್ತಪತ್ರಿಕೆಯಲ್ಲಿ ಹೆಡ್ಲೈನ್ ಅಲ್ಲಿ ಬರುತ್ತೆ. ಹೋಮ್ ಗಾರ್ಡ್ ಟ್ರಾಫಿಕ್ ಡ್ಯೂಟಿ ಮಾಡುವವರು ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ರು ಅಂತ ಪೇಪರಲ್ಲಿ ಬಂದೇ ಬರುತ್ತೆ. ನಾನು ಹೇಳೋದು, ನೀವು ಡ್ಯೂಟಿನಲ್ಲಿರುವಾಗ ನೀವು ಮೊಬೈಲ್ ಬಳಸ್ಕೊಂಡ್ರೆ ಅದು ಒಂದು ತಪ್ಪು ಸಂದೇಶ. ಜನರು ನಿಮ್ಮನ್ನ ಮಾದರಿಯಾಗಿ ನೋಡಿರ್ತಾರೆ, ರೋಲ್ ಮಾಡೆಲ್ ಆಗಿ ನೋಡ್ತಾರೆ. ಸರ್ ಹೇಳಿದ್ರು, ಯೂನಿಫಾರ್ಮ್ ಹಾಕಿದ ಮೇಲೆ ನಿಮಗೆ ಒಂದು ವಿಶೇಷವಾದಂತಹ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಜನ ಗಮನಿಸ್ತಾರೆ, ನಿಮ್ಮ ಬಿಹೇವಿಯರ್ ಅನ್ನ ನೀವು ತಿದ್ದಿಕೊಳ್ಬೇಕು. ಎಲ್ಲರೂ ಒಂದಷ್ಟು ಜನ ನಿಮ್ಮನ್ನು ಗಮನಿಸ್ತಾರೆ, ನೀವು ಹೇಗೆ ನಿಲ್ತೀರಾ, ಯಾವ ರೀತಿ ಡ್ಯೂಟಿ ಮಾಡ್ತೀರಾ, ನೀವು ಏನು ಮಾಡಿದ್ರು ಅದನ್ನ ತಪ್ಪು ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಈ ಕಾರಣದಿಂದ ನೀವು ವೆನ್ ಯು ಆರ್ ಆನ್ ಡ್ಯೂಟಿ ನಿಮ್ಮ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಯಾವುದೇ ಒಂದು ಅಸಡ್ಡೆ ಇಲ್ಲದೆ ನೀವು ಮಾಡಬೇಕು. ಹಾಗೆ ಮಾಡಿದರೆ ನೀವು ಗೃಹರಕ್ಷಕರು ನಮ್ಮ ದೇಶಕ್ಕೆ ಆಸ್ತಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾನು ಪ್ರತಿ ಬಾರಿಯೂ ಹೇಳ್ತೇನೆ, ಹೋಮ್ ಗಾರ್ಡ್ಸ್ ಜೊತೆ ಮಾತನಾಡುವಾಗ, ಹೋಮ್ ಗಾರ್ಡ್ಸ್ಗಳಂದ್ರೆ ದೇಶದೊಳಗಿನ ಸೈನಿಕರು. ನಮ್ಮ ದೇಶದ ಗಡಿಯಲ್ಲಿ ಗಡಿ ಕಾಯಲಿಕ್ಕೆ ಸೈನಿಕರಿದ್ದಾರೆ, ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಎನಿಮಿಗಳಿಂದ, ಪಕ್ಕದ ರಾಷ್ಟ್ರಗಳಿಂದ. ಅವರು ಗಡಿಯಲ್ಲಿ ದೇಶವನ್ನು ಕಾಯ್ತಾರೆ. ಆದರೆ ನಾವು ಹೋಮ್ ಗಾರ್ಡ್ಸ್ ಅಂದ್ರೆ ದೇಶದ ಒಳಗೆ ದೇಶದ ಆಂತರಿಕ ಭದ್ರತೆ, ದೇಶದೊಳಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸ್ ಇಲಾಖೆ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ನೀವು ದೇಶದೊಳಗಡೆ ಯಾವುದಾದ್ರೂ ಒಂದು ಆತಂಕವಾದಿ ಘಟನೆಗಳು ನಡೆದಾಗ, ಯಾವುದೋ ಒಂದು ಸಂಶಯಾಸ್ಪದ ನಡವಳಿಕೆ ಕಂಡಾಗ ಜನರಲ್ಲಿ, ಅಥವಾ ಏನೋ ಒಂದು ರೀತಿಗೆ ನಿಮ್ಗೆ ಅದು ಈ ಒಂದು ಸುಸಂಸ್ಕೃತ ಸಮಾಜದ ಲಕ್ಷಣ ಅಲ್ಲ ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಮ ಒಳ ಮನಸ್ಸು ನೀವು ಅದನ್ನು ಎಚ್ಚರಿಸಬೇಕು. ನೀವು ಸಂಬಂಧಪಟ್ಟ ಪೊಲೀಸರಿಗೆ ತಿಳಿಸ್ಬೋದು, ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇಡಬಹುದು, ಅಥವಾ
ಸಂಬಂಧಿಕ ಯಾರೋ ಒಂದು ನಿಮ್ಮ ಸ್ಥಳೀಯ ಪಂಚಾಯತ್ ಮೆಂಬರ್ ಯಾರಿಗಾದ್ರೂ ನೀವು ಅದನ್ನ ತಿಳಿಸ್ಬೋದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ದೇಶದೊಳಗಿನ ಸೈನಿಕರು, ದೇಶವನ್ನ ರಕ್ಷಿಸುವಂತ ಕೆಲಸ ನಿಮಗಿದೆ. ನಾವು ಇಲ್ಲಿ ಬಂದಿರುವ ಉದ್ದೇಶ ಸಮಾಜ ಸೇವೆ. ಈ ಸಮಾಜ ಸೇವೆಯಲ್ಲಿ ಬರೀ ಸಮಾಜ ಸೇವೆಯಿಂದ ಹೊಟ್ಟೆ ತುಂಬಲ್ಲ, ನಿಮಗೆ ಗೌರವಧನ ಸಿಗತ್ತೆ. ನಿಮಗೂ ಸಹ ಹಿಂದೆ ಮುಂದೆ ಹೆಂಡತಿ ಮಕ್ಕಳು ಇದ್ದಾರೆ, ಅವರನ್ನ ಸಾಕಬೇಕು. ಸೊ ಈಗ ಸರ್ ಹೇಳಿದರು ನಿಮಗೆ ನಿಮ್ಮ ವೃತ್ತಿ ಗೌರವ ಅಂತ ಹೇಳಿ. ಈಗ ಗೃಹ ರಕ್ಷಕರಿಗೆ ಒಂದು ಗೌರವಯುತವಾದಂತಹ ಒಂದು ಗೌರವಧನವನ್ನ ಸರ್ಕಾರ ನೀಡುತ್ತಾ ಇದೆ. ಮೊನ್ನೆ ತಾನೇ ರಿವೈಸ್ ಆಗಿದೆ. ಮಾರ್ಚ್ 1ಕ್ಕೆ ನೀವು ಟ್ರೈನಿಂಗ್ಗೆ ಬಂದಿದ್ದೀರಾ, ಮಾರ್ಚ್ 1ರಿಂದ ನಿಮಗೆ ರಿವೈಸ್ ಆಗಿದೆ. ಫಸ್ಟ್ ಡೇನೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದೇನೆ. ಮೊದಲು ವಾರದ ಕವಾಯತಿಗೆ 22 ರೂಪಾಯಿ ಇತ್ತು ಸುಮಾರು 40 ವರ್ಷಗಳಿಂದ. ಈಗ ಅದನ್ನು 100 ರೂಪಾಯಿ ಮಾಡಿದ್ದಾರೆ ಸರ್. ಪೊಲೀಸ್ ಇಲಾಖೆಯಲ್ಲಿ 750 ಇದ್ದದ್ದು 800 ಆಗಿದೆ. ಈಗ ನಮ್ಮ ಇಲಾಖೆಯಲ್ಲಿ 600 ರೂಪಾಯಿ ಇದೆ. ಮತ್ತೆ FSL, ಬಂದಿಖಾನೆ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ 750 ರೂಪಾಯಿ ದಿನವೊಂದಕ್ಕೆ ಕೊಡ್ತಾ ಇದ್ದಾರೆ. ಒಂದು ಗೌರವಯುತವಾದಂತಹ ಒಂದು ಗೌರವಧನ ನಿಮಗೆ ಸಿಗ್ತಾ ಇದೆ. ಸರ್ ಹೇಳಿದ್ದನ್ನ ಪುನಃ ಹೇಳ್ತೇನೆ, ಇಂಜಿನಿಯರ್ ಆದ್ರೂ ಸಹ ಈಗ ಅವರಿಗೆ ಕೆಲಸ ಸಿಗ್ಬೇಕಾದ್ರೆ, ಕೆಲಸ ಸಿಕ್ಕಿದ್ರು ಸಹ 15ರಿಂದ 20 ಸಾವಿರ ಸಂಬಳ ಇರುತ್ತೆ. ಡೆಂಟಿಸ್ಟ್, ದಂತವೈದ್ಯ, ನಾನು ವೃತ್ತಿಯಲ್ಲಿ ದಂತವೈದ್ಯ, ಎಷ್ಟೋ ಜನ ದಂತವೈದ್ಯರಿದ್ದಾರೆ. ಅವರಿಗೆ ಈಗ ತಿಂಗಳಿಗೆ ಸಂಬಳ ಕೊಡೋದು, ನನ್ನ ಕ್ಲಿನಿಕ್ನಲ್ಲೇ ಕೆಲಸ ಮಾಡ್ತಾರೆ, ನಾವು ಕೊಡೋದು 10,000 ರೂಪಾಯಿ. ನೀವು ಆಲೋಚನೆ ಮಾಡಿ. ಹಾಗಾದ್ರೆ SSLC ಪಾಸ್ ಆದಂತ ನಿಮಗೆ ಎಷ್ಟು ಗೌರವ ಸಿಗ್ತದೆ ಅಂತ ಹೇಳಿ. ಸಮಾಜದಲ್ಲಿ ನೀವು ಯೂನಿಫಾರ್ಮ್ ಹಾಕಿ ನಿಂತಾಗ ಎಷ್ಟು ಗೌರವ ಕೊಡ್ತಾರೆ. ಕೋಟ್ಯಾಧಿಪತಿ ಬಂದ್ರು ಸಹ ನಿಮ್ಮನ್ನು ನೋಡಿ ನಿಮ್ಗೆ ಗೌರವ, ಹೆಮ್ಮೆ ಪಡ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಏನು ಯೂನಿಫಾರ್ಮ್ ಹಾಕಿದ್ದೀರಾ ಅದರೊಳಗೆ ಇರುವಾಗ ನೀವು ನಿಮ್ಮ ಸುಪ್ತ ಮನಸ್ಸು ಜಾಗೃತವಾಗಬೇಕು. ನಾವು ದೇಶಕ್ಕಾಗಿ ಒಂದು ಕಿಂಚಿತ್ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಅನ್ನುವ ಒಂದು ನಿಮ್ಮ ಒಳ ಮನಸ್ಸು ನಿಮ್ಮನ್ನು ಆಗಾಗ ಎಚ್ಚರಿಸ್ತಾ ಇರಬೇಕು. ಹಾಗೆ ಮಾಡಿದ್ರೆ ನೀವು ಗೃಹ ರಕ್ಷಕರು ನಮ್ಮ ದೇಶಕ್ಕೆ ಖಂಡಿತವಾಗಿ ಆಸ್ತಿ ಆಗ್ತೀರಾ ಮತ್ತು ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ತರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವತ್ತೂ ತಲೆ ತಗ್ಗಿಸುವ ಕೆಲಸ ಮಾಡಬೇಡಿ ಅಂತ ಸರ್ ಹೇಳಿದ್ರು. ನಾನು ಮಗದೊಮ್ಮೆ ಹೇಳ್ತೇನೆ, ಅತ್ಯಂತ ಗೌರವಯುತವಾದಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೇವೆ. ಇದನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ. ನೀವು ಮಾಡಿದ ಕೆಲಸ, ಇವತ್ತು ಮಾಡಿದ ಕೆಲಸ ನಾಳೆನೇ ನಿಮಗೆ ರಿಸಲ್ಟ್ಸ್ ಕೊಡ್ಲಿಕ್ಕಿಲ್ಲ. ಒಂದಷ್ಟು ದಿನಗಳ ಕಾಲ, ಈಗ ನೋಡಿ ಕೆಲವರು ಇದ್ದಾರೆ ಇಲ್ಲಿ 20 ರಮೇಶ್ ನೋಡಿ 20-30 ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅವರದೇ ಆದಂತ ವೃತ್ತಿ ಇದೆ, ಅವರ ಕೆಲಸ ಇದೆ. ಅದರ ಜೊತೆಗೆ ಹೋಮ್ ಗಾರ್ಡ್ ಇಲಾಖೆ, ನಾನು ವೃತ್ತಿಯಲ್ಲಿ ವೈದ್ಯ, 9 ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ. ಇದು ನನಗೊಂದು ರೀತಿಯ ತೃಪ್ತಿ ಸಿಗ್ತದೆ. ಈ ಯೂನಿಫಾರ್ಮ್ ಹಾಕಿದಾಗ ನನಗೊಂದು ರೀತಿಯ ಗೌರವ ಸಿಗ್ತದೆ. ಗೌರವಕ್ಕಾಗಿ ನಾವು ಕೆಲಸ ಮಾಡೋದು. ನೀವು ಅದನ್ನ ತಿಳ್ಕೊಳ್ಳಿ. ಈ ಗೌರವವನ್ನ ಉಳಿಸಿಕೊಳ್ಳುತ್ತಾ ಸಮಾಜಕ್ಕೆ ಆಸ್ತಿಯಾಗಿ ನೀವು ಕೆಲಸ ಮಾಡಿ ನಮ್ಮ ಇಲಾಖೆಯ ಗೌರವವನ್ನು ಹೆಚ್ಚಿಸಿ ಅಂತ ನಾನು ನಿಮ್ಮ ಹತ್ರ ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನೀವು ಇದು ನಾನು ಹೋಮ್ ಗಾರ್ಡ್ ಇಲಾಖೆಗೆ ಬಂದ ನಂತರ 9ನೇ ಟ್ರೈನಿಂಗ್, 9 ಬಾರಿ ಬೇಸಿಕ್ ಟ್ರೈನಿಂಗ್ ನಾವು ಮಾಡಿಸಿದ್ದೇವೆ 2015ರಿಂದ. ಪ್ರತಿ ಬಾರಿಯೂ 50, 70, 80 ಮಂದಿ ಟ್ರೈನಿಂಗ್ ಪಡೆದು ಸಮಾಜಕ್ಕೆ ಹೋಗ್ತಾರೆ. ನೀವು ಏನೇನು ಕಲ್ತಿದ್ದೀರಾ, ನಿಮಗೆ ಫಸ್ಟ್ ಏಡ್ ಟ್ರೈನಿಂಗ್ ಅರ್ಧ ದಿವಸಗಳ ಕೊಟ್ಟಿದ್ದೇವೆ. ಸಡನ್ ಆಗಿ ಆಕ್ಸಿಡೆಂಟ್ ಆದಾಗ ಹೇಗೆ ನೀವು ಅವರನ್ನ ವಿಕ್ಟಿಮ್ ಅನ್ನ ಶಿಫ್ಟ್ ಮಾಡಬೇಕು, ಫ್ರಾಕ್ಚರ್ ಆದಾಗ ಏನು ಮಾಡಬೇಕು, ಬ್ಲೀಡಿಂಗ್ ಆದಾಗ ಏನು ಮಾಡಬೇಕು, ಅದೇ ರೀತಿ ಹೃದಯ ಸ್ತಂಭನ ಆದಾಗ ಯಾವ ರೀತಿ ಮಾಡಬೇಕು, ವಿತ್ ಮ್ಯಾನಿಕ್ಯೂರ್ ನಿಮಗೆ ನಾವು ಹೇಳಿಕೊಟ್ಟಿದ್ದೇವೆ. ನಾವು ಎಲ್ಲರೂ ಇದನ್ನು ನಿಮಗೆ ಜೀವಮಾನದಲ್ಲಿ ಒಮ್ಮೆ, ನಾನು ವೈದ್ಯನಾಗಿ ನನಗೆ ಒಮ್ಮೆನೂ ಈ CPR ಬೇಸಿಕ್ ಲೈಫ್ ಸಪೋರ್ಟ್ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಅದು ಎಲ್ಲಿಗೆ ಯಾವಾಗ ಸಿಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನೀವು ಸಮಾಜದಲ್ಲಿ ಇರ್ತೀರಾ, ಬೀಚ್ಗಳಲ್ಲಿ ಕೆಲಸ ಮಾಡ್ತೀರಾ, ಟ್ರಾಫಿಕ್ ಅಲ್ಲಿ ಇರ್ತೀರಾ, ಯಾರಿಗಾದ್ರೂ ಒಬ್ಬರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ನೀವು ಜೀವ ಉಳಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಕೌಶಲ್ಯವನ್ನ ಬಳಸಿಕೊಳ್ಳಿ. ಆ ಮೂಲಕ ನೀವು ಹೋಮ್ ಗಾರ್ಡ್ಸ್ಗಳು ಜೀವರಕ್ಷಕರು ಆಗಿ, ಗೃಹ ರಕ್ಷಕರು ಜೀವರಕ್ಷಕರು ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ತರಬೇತಿಗಳನ್ನು ನೀಡಿದ್ದೇವೆ. ಇದನ್ನ ಪುನರ್ ಮನನ ಮಾಡಿಕೊಂಡು ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದು ತರಬೇತಿ ನಿಮಗೆ ವರ್ಷಕ್ಕೊಮ್ಮೆ ನಾವು ನೀಡಬೇಕು. ಅದೇ ರೀತಿ ಈಗ ನಮ್ಮ ಇಲಾಖೆಯಲ್ಲಿ ಹೊಸದಾಗಿ ಪುನರ್ ಮನನ ತರಬೇತಿ ಅಂತ ದಾವಣಗೆರೆಯಲ್ಲಿ ಶುರು ಮಾಡಿದ್ದಾರೆ. ಒಮ್ಮೆ ಟ್ರೈನಿಂಗ್ ಆದ ನಂತರ ಪುನಃ ವರ್ಷಕ್ಕೊಮ್ಮೆ ನಿಮಗೆ 10 ದಿನಗಳ ಕಾಲ ಟ್ರೈನಿಂಗ್ ಸಿಗ್ತದೆ. ಚೆನ್ನಾಗಿದೆ, ನೋಡಿದ್ದೀರಾ ಅದು ಕ್ಯಾಂಪಸ್ ದಾವಣಗೆರೆದು? ಹೌದು ಸರ್, ಚೆನ್ನಾಗಿದೆ. ವೆರಿ ನೈಸ್ ಕ್ಯಾಂಪಸ್ ಇದೆ ದಾವಣಗೆರೆಯಲ್ಲಿ. ಎಲ್ಲ ಹೋಮ್ ಗಾರ್ಡ್ಗಳಿಗೆ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಹೇಳಿ 1 ತಿಂಗಳ ಕಾಲ ಇದೆ. ಲೀಡರ್ಶಿಪ್ ಟ್ರೈನಿಂಗ್ ಅಂತ ಇದೆ, ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಇದೆ, ಅಡ್ವಾನ್ಸ್ಡ್ ಫಸ್ಟ್ ಏಡ್ ಅಂತ ಇದೆ, ಫೈರ್ ರೆಸ್ಕ್ಯೂ ಅಂತ ಇದೆ, ಅಡ್ವಾನ್ಸ್ಡ್ ಫೈರ್ ರೆಸ್ಕ್ಯೂ ಅಂತ ಇದೆ.
ಬೇರೆ ಬೇರೆ ರೀತಿಯ ತರಬೇತಿಗಳು ನಿಮಗಿದೆ. ಮುಂದಿನ ದಿನಗಳಲ್ಲಿ ಈ ತರಬೇತಿಯಿಂದ ನೀವು ಏನೇನು ಕಲ್ತಿದ್ದೀರಾ ಅದನ್ನ ರಿಫ್ರೆಶ್ ಮಾಡ್ಕೊಳ್ತಾ ಇರಬೇಕು. ಅದನ್ನು ಮಾಡಿಕೊಂಡು ಬಳಸ್ಕೊಂಡು ಮಾದರಿ ಗೃಹ ರಕ್ಷಕರಾಗಿ ಕೆಲಸ ಮಾಡಿ ನಮ್ಮ ಇಲಾಖೆಯ ಹೆಸರನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸಿ ಅಂತ ನಾನು ಹೇಳ್ತೇನೆ. ಎಲ್ಲರಿಗೂ ಈ 44 ಮಂದಿ ಗೃಹ ರಕ್ಷಕರು ಏನಿದ್ದಾರೆ, ತರಬೇತಿಯನ್ನು ಪಡೆದಿದ್ದಾರೆ. ನಾನು ಪ್ರತಿದಿನ ನಿಮ್ಮ ಜೊತೆ ಬಂದಿದ್ದೇನೆ, ನಿಮ್ಮ ಜೊತೆ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದೇನೆ, ನಿಮ್ಮ ಜೊತೆ ಊಟನೂ ಮಾಡಿದ್ದೇನೆ. ಇವತ್ತು ಸಹ ನಿಮ್ಮ ಜೊತೆ ಊಟ ಮಾಡ್ತೇನೆ. ನಮ್ಗೊಂಥರ ಖುಷಿ. ನಾವು ಎಲ್ಲರೂ ಒಂದೇ ಅನ್ನುವ ಭಾವನೆ, ನಮ್ಮ ಮಿನಿ ಭಾರತವನ್ನೇ ನಾವು ಇಲ್ಲಿ ಕಂಡಿದ್ದೇವೆ. ಬೇರೆ ಬೇರೆ ಜಾತಿಯ ಜನರು, ಬೇರೆ ಬೇರೆ ಧರ್ಮದ ಜನರು, ಬೇರೆ ಬೇರೆ ಸ್ಥಳದ ಜನರು ನಾವು ಒಟ್ಟಿಗೆ ಇದ್ದೇವೆ. ನಾವೆಲ್ಲರೂ ಒಂದೇ, ನಮ್ಮ ಉದ್ದೇಶವನ್ನು ಒಂದೇ, ದೇಶಕ್ಕಾಗಿ ಕೆಲಸ ಮಾಡೋದು. ಇದನ್ನ ನೀವು ಸರ್ ಹೇಳಿದಾಗೆ ನೀವು ಯಾವುದೇ ಕೀಳರಿಮೆ ಇಲ್ಲದೆ ನೀವು ಮಾಡಿ. ಹಾಗೆ ಮಾಡಿದ್ರೆ ಪಾಪ 10 ದಿನಗಳ ಕಾಲ ಮಂಗಳೂರಿನ ಬಿಸಿಲಿಗೆ ಇವರಿಬ್ಬರು ಒದ್ದಾಡಿಕೊಂಡು ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ನಿಮ್ಮನ್ನು ಎಬ್ಬಿಸೋದ್ರಿಂದ ಹಿಡಿದು ಸಾಯಂಕಾಲ 7 ಗಂಟೆವರೆಗೆ ನಿಮ್ಮ ಜೊತೆ ಓಡಿದ್ದಾರೆ. ನಿಮ್ಮ ಬೆವರು ಇಳಿಸಿದ್ದಾರೆ, ಅವರ ಬೆವರನ್ನು ಹರಿಸಿದ್ದಾರೆ. ಸೊ ಕೆಲವು 1-2 ಜನ ಇವತ್ತು ರಕ್ತವನ್ನು ಹರಿಸಿದ್ದಾರೆ. ಒಬ್ಳು ಹುಡುಗಿ ಪಾಪ ಬಿದ್ದು ರಕ್ತನೂ ಹರಿಸಿದ್ದಾರೆ. ಸೊ ನಿಮ್ಮ ಬೆವರಿನ ಶ್ರಮ, ಪರಿಶ್ರಮ ನಮ್ಮ ಸಮಾಜಕ್ಕೆ ಒಂದು ರೀತಿಯಲ್ಲಿ ಕೊಡುಗೆಯಾಗಲಿ. ನೀವೆಲ್ಲರೂ ಬರೀ ಹೋಮ್ಗಾರ್ಡ್ ಅಲ್ಲ, ಒಬ್ಬ ಉತ್ತಮ ಮನುಷ್ಯರಾಗಿ ನಾವು ಯಾವ ಕೆಲಸವನ್ನು ಮಾಡಿದ್ರು ಸಹ ನಾವು ಒಳ್ಳೆ ಮನುಷ್ಯನಾಗದಿದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಒಳ್ಳೆ ವೈದ್ಯ ಆಗ್ಬೇಕಾದ್ರೆ ಅವನೊಳಗೆ ಒಬ್ಬ ಮನುಷ್ಯ ಹುಟ್ಟಬೇಕು. ನೀವು ಒಳ್ಳೆ ಕ್ಷೌರಿಕ ಆಗ್ಬೇಕಾದ್ರೆ ಅವನೊಳಗೆ ಒಬ್ಬ ಮನುಷ್ಯ ಹುಟ್ಟಬೇಕು. ನೀವು ಒಳ್ಳೆ ಇಂಜಿನಿಯರ್ ಆಗ್ಬೇಕಾದ್ರೆ ಅವನೊಳಗೆ ಒಂದು ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವವನ್ನ ನಿಮಗೆ ಇನ್ನೊಬ್ಬರ ಕಂಪ್ಯಾಷನ್, ಇನ್ನೊಬ್ಬರ ನೋವನ್ನ ನಿಮಗೆ ಅನುಭವಿಸ್ಲಿಕ್ಕೆ ಒಂದು ಆಗ್ತದೆ ಅಂತೇಳಿ ಆದ್ರೆ ನೀವು ಖಂಡಿತವಾಗಿ ಸಹ ನೀವು ಒಳ್ಳೆ ಹೋಮ್ಗಾರ್ಡ್ ಆಗ್ತೀರಾ. ಒಳ್ಳೆ ಗೃಹ ರಕ್ಷಕರಾಗುವ ಮೊದಲು ಒಳ್ಳೆ ಮನುಷ್ಯರಾಗೋಣ. ನಾವೆಲ್ಲ ಒಳ್ಳೆ ಮನುಷ್ಯರಾದರೆ ನಾವು ಮಾಡೋ ವೃತ್ತಿಯಲ್ಲಿ ನಾವು ಖಂಡಿತವಾಗಿಯೂ ಯಶಸ್ಸನ್ನ ಪಡಿತೇವೆ. ಈ 10 ದಿನಗಳ ಕಾಲ ನಿಮ್ಮ ಜೊತೆ ನಾವು ಒಂದಷ್ಟು ಓಡಾಡಿ ಒಂದು ಹಂಚಿಕೊಂಡಿದ್ದೀವ, ನಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದೀರಾ. ಇವರಿಬ್ಬರು ನಿಮ್ಮನ್ನ ಅತ್ಯಂತ ಶ್ರಮಪಟ್ಟು ಹೇಳಿದ್ದಾರೆ, ಕೆಲಸ ಹೇಳ್ಕೊಟ್ಟಿದ್ದೀರಾ. ಅವ್ರಿಗೂ ಸಹ ಹೆಮ್ಮೆ ಇದೆ. ಕೇಳಿದೆ ನಾನು, ಸಾಮಾನ್ಯವಾಗಿ ನಾನು ನಿಮ್ಮ ಹತ್ರ ಕೇಳದಿದ್ರೆ ಅವ್ರ ಹತ್ರ ಕೇಳ್ತೀನಿ, ಹೇಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಧನಾತ್ಮಕವಾಗಿ, ತುಂಬಾ ಪಾಸಿಟಿವ್ ಆಗಿ ನೀವು ರೆಸ್ಪಾಂಡ್ ಮಾಡಿದ್ದೀರಾ ಅಂತ ಹೇಳಿ ಒಂದು ಅಭಿನಂದನೆಯ ಮಾತುಗಳನ್ನು ಸಹ ಅವರು ಹೇಳಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಭಾವನಾತ್ಮಕ ಜೀವಿಗಳು, ಅತ್ಯಂತ ಸುಶಿಕ್ಷಿತರು ಮತ್ತು ಹಾಸ್ಪಿಟಾಲಿಟಿಗೆ ತುಂಬಾ ಫೇಮಸ್. ನಾವು ಈ ಹಿನ್ನೆಲೆಯಲ್ಲಿ ನಾವು ಕಲಿಲಿಕ್ಕೂ ಅಷ್ಟೇ ಬಹಳ ಫಾಸ್ಟ್ ಆಗಿ ಕಲಿತೀವಿ. ಆದರೆ ಕಲಿತದ್ದನ್ನ ಮರಿಬಾರದು. ನಾವು ಏನನ್ನ ಕಲಿತೇವೆ ಅದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಕಲಿತದ್ದಕ್ಕೆ ಬೆಲೆ ಬರ್ತದೆ. ನೀವು ಏನು ಕಲ್ತಿದ್ದೀರಾ ಅದನ್ನ ಅಳವಡಿಸಿಕೊಳ್ಳಿ, ಇತರರಿಗೆ ಮಾದರಿಯಾಗಿ ಬದುಕಿ. ಸಮಾಜ ಇವತ್ತು ಹೋಮ್ ಗಾರ್ಡ್ಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಖಾಂತರ ನಮಗೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಪೂರಕವಾಗಿ ಒಂದು ಮಾತು ಹೇಳ್ತೇನೆ. 7 ವರ್ಷಗಳ ಹಿಂದೆ ಸುರೇಶ್ ಸರ್ ಅವರು ಕಮಿಷನರ್ ಆಗಿದ್ರು ನಮ್ಮ ಮಂಗಳೂರಿನಲ್ಲಿ. ಅವಾಗ ಸುರತ್ನಲ್ಲಿ ಒಂದು ಗಲಾಟೆ ಆಯ್ತು, ಒಂದು ಮರ್ಡರ್ ಆಯ್ತು. ಮರ್ಡರ್ ಆಗಿ ಅಕ್ಯೂಸ್ಡ್ ಪರ್ಸನ್, ಮರ್ಡರ್ ಮಾಡಿದವನು ಗಾಡಿಯಲ್ಲಿ ಓಡ್ತಾ ಇದ್ರು. ಇಮಿಡಿಯೇಟ್ ಚೆಕ್ ಪೋಸ್ಟ್ಗೆ ಫೋನ್ ಮಾಡಿದ್ರು. 2 ಹೋಮ್ ಗಾರ್ಡ್ಸ್, ಒಬ್ಬರು ಲೇಡಿ ಒಬ್ಬರು ಜೆಂಟ್ಸ್, ಚೆಕ್ ಪೋಸ್ಟ್ ನಲ್ಲಿ ಅಡ್ಡ ನಿಂತು ಕ್ಲೋಸ್ ಮಾಡಿ ಅವರನ್ನ ಬ್ಯಾರಿಕೇಡ್ ಹಾಕಿ ಅವರನ್ನು ಹಿಡಿದ್ರು. ಜೀವದ ಭಯ ಇತ್ತು, ಆದರೂ ಮಾಡಿದರು. ಅವರನ್ನ ಕಮಿಷನರ್ ಸಾಹೇಬರು ಆಫೀಸಿಗೆ ಕರೆದು ಅವರನ್ನ ಸನ್ಮಾನ ಮಾಡಿದರು. 2 ಹೋಮ್ ಗಾರ್ಡ್ಸ್. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳೋದು, ನೀವು ಖಂಡಿತವಾಗಿಯೂ ಸಹ ನಾನೊಬ್ಬ ಹೋಮ್ ಗಾರ್ಡ್, ನಾನು ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳಬೇಡಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇಂತಹ ಸಹ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಪೊಲೀಸರಿಗಿಂತ ಕಡಿಮೆನೂ ಅಲ್ಲ, ಪೊಲೀಸರಿಗಿಂತ ಜಾಸ್ತಿನೂ ಅಲ್ಲ. ಎಲ್ಲರೂ ನಾವು ಒಟ್ಟಾಗಿ ಸೇರಿ ಒಂದು ಭದ್ರವಾದ, ಸುಭದ್ರವಾದ, ಆರೋಗ್ಯಪೂರ್ಣ ಸಮಾಜವನ್ನ ಕಟ್ಟೋಣ. ನೀವೆಲ್ಲ ನನಗೆ ಕೈ ಕೊಡ್ತೀರಾ, ಕೈ ಜೋಡಿಸ್ತೀರಾ ಅಂತ ಹೇಳುವ ಒಂದು ಭಾವನೆಯೊಂದಿಗೆ ಮಗದೊಮ್ಮೆ ಈ 10 ದಿನಗಳ ಶಿಬಿರದಲ್ಲಿ ನೀವು ಭಾಗಿಯಾದ್ದಕ್ಕೆ ಅಭಿನಂದಿಸುತ್ತಾ, ನೀವೆಲ್ಲ ಸಮಾಜಕ್ಕೆ ಆಸ್ತಿಯಾಗಿ ಅಂತ ಹೇಳಿ ನಾನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್. ವಸ್ತ್ರದ ಘನತೆಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಒಂದು ಸುಂದರವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್, ಸಮಾಜೇಶ್ವರ ಗೃಹ ರಕ್ಷಕರ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಈ ಒಂದು ನೆನಪಿನ ಕಾಣಿಕೆ ವಿತರಣೆ. ಈ ಒಂದು ಕಾರ್ಯಕ್ರಮಕ್ಕೆ
ತಮ್ಮ ಎಲ್ಲ ಒಂದು ಒತ್ತಡದ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಕರೆಗೆ ಹೋಗೊಟ್ಟು ಗೃಹರಕ್ಷಕರ ಪರವಾಗಿ ಒಂದು ಇಂತಹ ಪ್ರೀತಿಯ ಮಾತುಗಳನ್ನು ಆಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ CP ರಿಷ್ಯಂತ್ IPS ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಒಂದು ಸಮಾದೇಶರು ನೆನಪಿನ ಕಾಣಿಕೆ. ಧನ್ಯವಾದಗಳು ಸರ್. ಈ ಒಂದು ಇನ್ನೋರ್ವ ಮುಖ್ಯ ಕಾಲ ಬಹಳ ಹಗಲು ರಾತ್ರಿ ಅನ್ನದೇ ಎಲ್ಲ ರೀತಿಯ ಕೆಲಸಗಳನ್ನ ನಿರ್ವಹಿಸುತ್ತಾರೆ. ಇವರಿಗೆ ಧನ್ಯವಾದಗಳು.